ಕರ್ನಾಟಕಡು ಸಿದ್ದರಾಮಯ್ಯ ಸರ್ಕಾರ ಬತ್ತಿ ಬೊಕ್ಕ ಭ್ರಷ್ಟಾಚಾರಡು ನಂಬರ್ 1 ಸ್ಥಾನಡು ಉಂಡು. ಕಾಂಗ್ರೆಸ್ ಸರ್ಕಾರ ಬೆಲೆ ಏರಿಕೆ ಬೊಕ್ಕ ದುರಾಡಳಿತ ನಡಪವೊಂದುನು ಪಂಡದು ಬಿಜೆಪಿ ರಾಜ್ಯಾಧ್ಯಕ್ಷರು BY ವಿಜಯೇಂದ್ರ ಕುಡ್ಲಾಡ್ ನಡತಿನ ಜನಾಕ್ರೋಶ ಯಾತ್ರೆದ ಪ್ರತಿಭಟನಾ ಸಭೆಟ್ ಕಾಂಗ್ರೆಸ್ ಸರ್ಕಾರನ ಟೀಕಿಸಾದಿರು. ಕುಡ್ಲ ಅಂಬೇಡ್ಕರ್ ಸರ್ಕಲ್ ಇರ್ದು ಕ್ಲಾಕ್ ಟವರ್ ಮುಟ್ಟ ಮಾಮಲ್ಲ ಜನಾಕ್ರೋಶ ಯಾತ್ರೆ ಪ್ರತಿಭಟನಾ ಸಭೆಟ್ ಪಾಲ್ಪಡೆದು ಬಿಜೆಪಿ ರಾಜ್ಯಾಧ್ಯಕ್ಷರು BY ವಿಜಯೇಂದ್ರ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರದ ಜನವಿರೋಧಿ ನೀತಿನ ಟೀಕಿಸಾಯಿರು. ಈಗ ಹೇಳಿದ ಹಾಗೆ ಹೇಳಬೇಕು. ಎಲ್ಲುಂಟಣ್ಣ ಎಲ್ಲುಂಟು, ಎಲ್ಲುಂಟಣ್ಣ ಎಲ್ಲುಂಟು, ಎಲ್ಲುಂಟಣ್ಣ ಎಲ್ಲುಂಟು, ಜನತೆಗೆ ನ್ಯಾಯ ಎಲ್ಲುಂಟು, ಜನತೆಗೆ ನ್ಯಾಯ ಎಲ್ಲುಂಟು, ಅರೆ ಎಲ್ಲುಂಟಣ್ಣ ಎಲ್ಲುಂಟು, ಅರೆ ಎಲ್ಲುಂಟಣ್ಣ ಎಲ್ಲುಂಟು, ಜನತೆಗೆ ನ್ಯಾಯ ಎಲ್ಲುಂಟು, ಜನತೆಗೆ ನ್ಯಾಯ ಎಲ್ಲುಂಟು. ಕಾಂಗ್ರೆಸ್ ಸರ್ಕಾರದ ಆಡಳಿತದಲ್ಲಿ, ಕಾಂಗ್ರೆಸ್ ಸರ್ಕಾರದ ಆಡಳಿತದಲ್ಲಿ, ಕಾಂಗ್ರೆಸ್ ಸರ್ಕಾರದ ಆಡಳಿತದಲ್ಲಿ, ಕಾಂಗ್ರೆಸ್ ಸರ್ಕಾರದ ಆಡಳಿತದಲ್ಲಿ ಪೆಟ್ರೋಲ್ ರೇಟು ಹೆಚ್ಚಾಯ್ತು, ಪೆಟ್ರೋಲ್ ರೇಟು ಹೆಚ್ಚಾಯ್ತು, ಡೀಸೆಲ್ ರೇಟು ಏರ್ಸಾಯ್ತು, ಏರ್ಸಾಯ್ತು, ಎಲ್ಲಂಟಣ್ಣ ಎಲ್ಲಂಟು, ಜನತೆಗೆ ನ್ಯಾಯ ಎಲ್ಲಂಟು, ಜನತೆಗೆ ನ್ಯಾಯ ಎಲ್ಲುಂಟು, ಬಡವರ ಶೋಷಣೆ ಸಾಕಿನ್ನು, ಬಡವರ ಶೋಷಣೆ ಸಾಕಿನ್ನು, ಜನತೆಗೆ ನೆಮ್ಮದಿ ಬೇಕಿನ್ನು, ಜನತೆಗೆ ನೆಮ್ಮದಿ ಬೇಕಿನ್ನು, ಬಡವರ ಶೋಷಣೆ ಸಾಕಿನ್ನು, ಬಡವರ ಶೋಷಣೆ ಸಾಕಿನ್ನು, ಜನತೆಗೆ ನೆಮ್ಮದಿ ಬೇಕಿನ್ನು. ಜನತೆಗೆ ನೆಮ್ಮದಿ ಬೇಕಿನ್ನು. ಕಾಂಗ್ರೆಸ್ ಸರ್ಕಾರದ ಆಡಳಿತದಲ್ಲಿ, ಕಾಂಗ್ರೆಸ್ ಸರ್ಕಾರದ ಆಡಳಿತದಲ್ಲಿ ರೈತರ ಬೆನ್ನು ಮುರಿದೋಯ್ತು, ರೈತರ ಬೆನ್ನು ಮುರಿದೋಯ್ತು, ವಿದ್ಯುತ್ ದರವು ಹೆಚ್ಚಾಯ್ತು, ವಿದ್ಯುತ್ ದರವು ಹೆಚ್ಚಾಯ್ತು, ಎಲ್ಲಂಟಣ್ಣ ಎಲ್ಲಂಟು, ಜನತೆಗೆ ನ್ಯಾಯ ಎಲ್ಲಂಟು, ಅರೆ ಎಲ್ಲಂಟಣ್ಣ ಎಲ್ಲಂಟು, ಜನತೆಗೆ ನ್ಯಾಯ ಎಲ್ಲಂಟು, ಬಡವರ ಶೋಷಣೆ ಸಾಕಿನ್ನು, ಜನತೆಗೆ ನೆಮ್ಮದಿ ಬೇಕಿನ್ನು. ಕುರುಡು ಸರ್ಕಾರ ಕುಣಿಯುತ್ತಲಿತ್ತು, ಕಾಲಿಗೆ ಬಿದ್ದರ ಕುಣಿಯುತ್ತಲಿತ್ತು, ಕುರುಡು ಸರ್ಕಾರ ಕುಣಿಯುತ್ತಲಿತ್ತು, ಕುರುಡು ಸರ್ಕಾರ, ಕುರುಡು ಸರ್ಕಾರ, ಓ ಕುರುಡು ಸರ್ಕಾರ, ಓ ಕುರುಡು ಸರ್ಕಾರ ಕುಣಿಯುತ್ತಲಿತ್ತು, ಕಾಲಿಗೆ ಬಿದ್ದವರ ಕುಣಿಯುತ್ತಲಿತ್ತು, ಕುರುಡು ಸರ್ಕಾರ ಕುಣಿಯುತ್ತಲಿತ್ತು, ಕಾಲಿಗೆ ಬಿದ್ದವರ ಕುಣಿಯುತ್ತಲಿತ್ತು. ನಮ್ಮ ರಾಜ್ಯಾಧ್ಯಕ್ಷರ ಒಟ್ಟಿಗೆ ನಿಂತುಕೊಳ್ಬೇಕು. ನಮ್ಮ ರಾಜ್ಯಾಧ್ಯಕ್ಷರು ತಲುಪಿದ ತಕ್ಷಣ ಅವರ ಒಟ್ಟಿಗೆ ನಾವು ನಿಂತುಕೊಳ್ಬೇಕು ಅಂತ ಹೇಳಿ ಈ ಮೂಲಕ ಕೇಳಿಕೊಳ್ತಾ ಇದ್ದೇನೆ. ಭಲೇ ಭಾರತ್ ಕುಣಿಯುತ್ತಲಿತ್ತು, ಕುರುಡು ಸರ್ಕಾರ, ಕುರುಡು ಸರ್ಕಾರ, ಕುರುಡು ಸರ್ಕಾರ ಕುಣಿಯುತ್ತಲಿತ್ತು, ಕಾಲಿಗೆ ಬಿದ್ದವರ ಕುಣಿಯುತ್ತಲಿತ್ತು, ಕುರುಡು ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ಕುರುಡು ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ಕುರುಡು ಸರ್ಕಾರ. ಸರ್ಕಾರ, ಕಾಂಗ್ರೆಸ್ ಸರ್ಕಾರ. ಅಧಿಕ ಸಂಖ್ಯೆಯಲ್ಲಿ ಬಂದಿರತಕ್ಕಂಥ ಸಹಸ್ರ ಸಂಖ್ಯೆಯಲ್ಲಿ ಬಂದಿರತಕ್ಕಂಥ ಕಾರ್ಯಕರ್ತರನ್ನು ಸಂಭಾಳಿಸಬೇಕು. ಇದೆಲ್ಲ ಜವಾಬ್ದಾರಿ ನಮ್ಮದೇ ಆಗಿರೋದ್ರಿಂದ ಬ್ಯಾನರ್ನ ಹಿಂದುಗಡೆನೇ ನಾವು ಇರಬೇಕು. ಯಾರು ಕೂಡ ಬ್ಯಾನರ್ನ ಮುಂದುಗಡೆ ಇರಬಾರ್ದು.
ಮನಸ್ಸಿನಲ್ಲಿ ಒಂದು ಆಸೆ ಇರಬಹುದು. ಕೊನೆಯಲ್ಲಿ ಎಲ್ಲರಿಗೂ ಅವಕಾಶ ಸಿಗುತ್ತೆ. ಎಲ್ಲರೂ ಈ ಬ್ಯಾನರ್ನ ಹಿಂದುಗಡೆ, ಎಲ್ಲರೂ ಒಬ್ಬರೂ ಕೂಡ ಬ್ಯಾನರ್ನ ಮುಂದುಗಡೆ ನಿಂತುಕೊಳ್ಳಬಾರದು. ಎಲ್ಲರೂ ಬ್ಯಾನರ್ನ ಹಿಂದುಗಡೆನೇ ಇರಬೇಕು, ಸರತಿ ಸಾಲುಗಳಲ್ಲಿ ಇರಬೇಕು. ಬ್ಯಾನರ್ನ ಹಿಂದುಗಡೆ ನಮ್ಮ ರಾಜ್ಯಾಧ್ಯಕ್ಷರು ಇರ್ತಾರೆ, ನಮ್ಮ ಜನಪ್ರತಿನಿಧಿಗಳು ಇರ್ತಾರೆ, ಅವರ ಹಿಂದುಗಡೆನೆ ನಾವೆಲ್ಲರೂ ಸರತಿ ಸಾಲುಗಳಲ್ಲಿ ಈ ಯಾತ್ರೆಗೆ ಸಹಕಾರವನ್ನು ಕೊಡುತ್ತಾ ಬ್ಯಾನರ್ನ ಹಿಂದುಗಡೆನೆ ನಾವು ಸರತಿ ಸಾಲುಗಳಲ್ಲಿ ನಿಂತುಕೊಳ್ಳಬೇಕು ಅಂತ ಹೇಳಿ ತಮ್ಮಲ್ಲಿ ಕಳಕಳಿಯ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಇದೀಗ ಕೆಲವೇ ಕ್ಷಣಗಳಲ್ಲಿ ವಿದ್ಯುಕ್ತವಾಗಿ ಆರಂಭವಾಗಲಿರುವ ಈ ಜನಾಕ್ರೋಶ ರ್ಯಾಲಿಗೆ ನಾವೆಲ್ಲ ಕಾರ್ಯಕರ್ತರು ಬ್ಯಾನರ್ನ ಹಿಂದುಗಡೆನೆ ಸೇರಬೇಕು. ಇನ್ನೊಂದು
ಈ ರೇಟನ್ನು ಏರಿಸಿದ ದುರುಳ ಭ್ರಷ್ಟ ನೀಚ ಕಾಂಗ್ರೆಸ್ ಸರ್ಕಾರಕ್ಕೆ, ನೀಚಕರ ಕಾಂಗ್ರೆಸ್ ಸರ್ಕಾರಕ್ಕೆ बोलो भारत माता की वंदे वंदे जय श्री राम और जय श्री राम। ನಮ್ಮೊಂದಿಗೆ ಜನಾಕ್ರೋಶ ರ್ಯಾಲಿಯಲ್ಲಿ ನಮ್ಮೊಂದಿಗೆ ಹೆಚ್ಚಿಗೆ ಹಾಕುತ್ತಿರುವ ನಮ್ಮ ರಾಜ್ಯಾಧ್ಯಕ್ಷರಾದ ವಿಜಯೇಂದ್ರರವರಿಗೆ ವಿಧಾನ ಪರಿಷತ್ನ ಪ್ರತಿಪಕ್ಷ ನಾಯಕರಾಗಿರ್ತಕ್ಕಂಥ ಛಲವಾದಿ ನಾರಾಯಣ ಸ್ವಾಮಿ ಅವರಿಗೆ, ನಮ್ಮ ಸುನಿಲ್ ಕುಮಾರ್ ಅವರಿಗೆ, ಸುನಿಲಣ್ಣನಿಗೆ, ನರೇಂದ್ರ ಮೋದಿಜಿ ಅವರಿಗೆ भारतीय जनता पार्टी की, नरेंद्र मोदी जी की। ಈ ರಾಜ್ಯದ ಯುವಕರ ಕಣ್ಮಣಿ ಹುಟ್ಟು ಹೋರಾಟಗಾರ BS ಯಡಿಯೂರಪ್ಪನವರ ಸುಪುತ್ರರಾಗಿರ್ತಕ್ಕಂಥ, ಈಗ ಕರ್ನಾಟಕ ರಾಜ್ಯಾದ್ಯಂತ ಜನಾಕ್ರೋಶ ಯಾತ್ರೆಯ ನಾಯಕತ್ವವನ್ನು ವಹಿಸಿ ಮಂಗಳೂರಿಗೆ ಆಗಮಿಸಿರ್ತಕ್ಕಂಥ ಶ್ರೀ ವಿಜಯೇಂದ್ರ ಅವರಿಗೆ, ಹಿಡಿದಿರ್ತಕ್ಕಂಥ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ನಮ್ಮೂರಿನ ಹಿರಿಯ ಮೂಡಬಿದ್ರೆಯ ಶಾಸಕರಾಗಿರ್ತಕ್ಕಂಥ ಉಮಾನಾಥ್ ಕೋಟ್ಯಾನ್ ಅವರಿಗೆ, ಬಂಟ್ವಾಳದ ನಮ್ಮ ಪ್ರೀತಿಯ ಶಾಸಕ ಮಿತ್ರರಾಗಿರ್ತಕ್ಕಂಥ ಉಳ್ಳಿಪಾಡಿ ರಾಜೇಶ್ ಅಣ್ಣನಿಗೆ, ಬಲ ಭಾರತ್ ಮಾತಾ ಕಿ, ಬಲ ಭಾರತ್ ಮಾತಾ ಕಿ। ಸುಳ್ಯದ ಶಾಸಕಿ ನಮ್ಮೆಲ್ಲರ ಅಕ್ಕ ಭಾಗೀರಥಕ್ಕನವರಿಗೆ, ಬಲ ಭಾರತ್ ಮಾತಾ ಕಿ। ಧಿಕ್ಕಾರ 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 ಧಿಕ್ಕಾರ। ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾಧ್ಯಕ್ಷರು ನಮ್ಮೆಲ್ಲರ ಹಿರಿಯಣ್ಣ ಸತೀಶ್, ದಕ್ಷಿಣ ಕನ್ನಡ ಜಿಲ್ಲೆಯ ವತಿಯಿಂದ ಇವತ್ತು ನಡೆಯುವಂತ ಈ ಒಂದು ಜನಾಕ್ರೋಶ ಪಾದಯಾತ್ರೆ ಈಗಾಗಲೇ ನಮ್ಮ ಮಿನಿ ವಿಧಾನಸೌಧದ ಎದುರುಗಡೆ ನಾವು ಬಂದು ಮುಟ್ಟಿದ್ದೇವೆ. ಅತ್ಯಂತ ಯಶಸ್ವಿಯಾಗಿ ಭಾರಿ ದೊಡ್ಡ ಪ್ರಮಾಣದಲ್ಲಿ ಈ ಜಿಲ್ಲೆಯ ಮೂಲೆ ಮೂಲೆಯಿಂದ ಕಾರ್ಯಕರ್ತರು ದೊಡ್ಡ ಸಂಖ್ಯೆಯಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಾ. ಎಲ್ಲರಲ್ಲಿ ವಿನಂತಿ ಮಾಡೋದು, ನೀವು ಮಾತಾಡಬೇಡಿ, ದಯಮಾಡಿ ಶಬ್ದ ಮಾಡಬೇಡಿ. ನಾವು ಮಾತಾಡೋದು ನಿಮ್ಗೆ ಕೇಳುವುದಿಲ್ಲ, ನೀವು ಮಾತಾಡೋದು ನಮ್ಗೆ ಅರ್ಥ ಆಗುದಿಲ್ಲ. ಅದಕ್ಕೋಸ್ಕರ ಈ ರಾಜ್ಯದಲ್ಲಿ ಅರ್ಥ ಆಗದಂತ ಒಂದು ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂತ ಒಂದು ಸಭೆಯಲ್ಲಿ 2 ವರ್ಷಗಳ ಕಾಲದಿಂದ ಈ ಒಂದು ಮಿನಿ ವಿಧಾನಸೌಧದ ಎದುರುಗಡೆ ಮಿನಿ ವಿಧಾನಸೌಧದ ಎದುರುಗಡೆ ಸಾಕಷ್ಟು ಹೋರಾಟವನ್ನ ಪ್ರತಿಭಟನೆಯನ್ನ ಮಾಡಿದ್ದೇವೆ. ನಾವು ಮೂಢ ಹಗರಣ ಇರ್ಬೋದು, ವಾಲ್ಮೀಕಿ ಹಗರಣ ಇರ್ಬೋದು, ಬೇರೆ ಬೇರೆ ರೀತಿಯ ಈ ರಾಜ್ಯದಲ್ಲಿ ಹಿಂದೂ ಯುವಕರ ಮೇಲೆ ಮಾಡಿರುವಂತಹ ದಬ್ಬಾಳಿಕೆಯ ವಿರುದ್ಧ ನಮ್ಮ ಜಿಲ್ಲೆಯ ಹಿಂದೂ ಯುವಕರ ಮೇಲೆ ಗೂಂಡಾ ಕಾಯ್ದೆ ಹಾಕಿದಂತ ಸಂದರ್ಭದಲ್ಲಿ, ಈ ಜಿಲ್ಲೆಯ ಯುವಕರನ್ನು ಅನಾವಶ್ಯಕ ಗಡೀಪಾರು ಮಾಡಿದಂತ ಸಂದರ್ಭದಲ್ಲಿ, ಅನೇಕ ಸಂಗತಿಗಳ ಸಂದರ್ಭದಲ್ಲಿ ಇವತ್ತು ಈ ಒಂದು ಸಂದರ್ಭದಲ್ಲಿ ಈ ಪ್ರತಿಭಟನೆಯನ್ನ ಮಾಡಿದ್ದೇವೆ. ನಾನು ಕಳೆದ 2ನೇ ತಾರೀಕು ನಮ್ಮ ರಾಜ್ಯದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಾದ ಸನ್ಮಾನ್ಯ BY ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಯಾವ ರೀತಿ ಅಹೋರಾತ್ರಿ ಪ್ರತಿಭಟನೆ, ಆ ಒಂದು ಧರಣಿ ಕಾರ್ಯಕ್ರಮ ಆಯಿತು, ಅದು ಐತಿಹಾಸಿಕವಾಗಿ ರಾಜ್ಯದಲ್ಲಿ ಈ ಸರ್ಕಾರದ ಕೊನೆಯ ಮೊಲೆಯನ್ನ ಒಡೆಯುವಂತ ಒಂದು ಪ್ರತಿಭಟನೆ ಆಗಿದೆ. ಇವತ್ತು ಜನಾಕ್ರೋಶದ ಮುಖಾಂತರ ಇವತ್ತು ಇಡೀ ನಮ್ಮ ರಾಜ್ಯದಲ್ಲಿ ಪ್ರವಾಸ ಮಾಡುವಂತ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಗೆ ಬಂದಿದ್ದಾರೆ. ಈ ಸಂದರ್ಭದಲ್ಲಿ ನಾನು ಉಲ್ಲೇಖ ಮಾಡಲೇಬೇಕು,
ನಮ್ಮ ಈ ಒಂದು ಮಹಾನಗರ ಪಾಲಿಕೆ ಇವತ್ತು ನಮ್ಮೆಲ್ಲರ ಶಾಸಕರು ಕಂಗಾಲಾಗಿದ್ದಾರೆ ರಾಜ್ಯಾಧ್ಯಕ್ಷರೇ. ಈ ಮಂಗಳೂರು ಮಹಾನಗರ ಪಾಲಿಕೆಗೆ ಪ್ರಥಮವಾಗಿ ಅಭಿವೃದ್ಧಿಗೆ ಈ ರಾಜ್ಯದಿಂದ 100 ಕೋಟಿ ರೂಪಾಯಿಯನ್ನು ಕೊಟ್ಟಂತ ಯಾವ್ದಾದ್ರು ಮುಖ್ಯಮಂತ್ರಿ ಇದ್ರೆ ಅದು BS ಯಡಿಯೂರಪ್ಪ ಅಂತ ಹೇಳಿಕೆ ನಾನು ಅತ್ಯಂತ ಸಂತೋಷ ಪಡ್ತೇನೆ. ಯಡಿಯೂರಪ್ಪರು ಕೊಟ್ಟ 100 ಕೋಟಿಯ ನಂತರ ಈ ನಮ್ಮ ಜಿಲ್ಲೆಗೆ ಬೇರೆ ಬೇರೆ ವಿಧಾನಸಭಾ ಕ್ಷೇತ್ರಕ್ಕೆ ಸಾವಿರಾರು ಕೋಟಿ ರೂಪಾಯಿಯನ್ನು ಅವರು ಕೊಟ್ಟರು. ಅನಂತರ ಬಂದಂತ ನಮ್ಮೆಲ್ಲರ ನೆಚ್ಚಿನ ಮಾಜಿ ಮುಖ್ಯಮಂತ್ರಿಗಳಾದ DV ಸದಾನಂದ ಗೌಡರು ಈ ಜಿಲ್ಲೆಗೆ ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ನಾನು ಇವತ್ತು ಒಂದೇ ಮಾತನ್ನ ಹೇಳಿಕ್ಕೆ ಇಚ್ಛೆ ಪಡ್ತೇನೆ. ಒಂದು ಕಾಲ ಇತ್ತು ಯಡಿಯೂರಪ್ಪ ಗುಡುಗಿದ್ರೆ ವಿಧಾನಸಭೆ ನಡುಗುದು ಅಂತ ಇತ್ತು. ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ, ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷ ವಿಜಯೇಂದ್ರರು ಗುಡುಗಿದ್ರೆ ಕಾಂಗ್ರೆಸ್ ಗಡಗಡ ಆಗ್ತದೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಇವತ್ತು ಅವರು ಸುಮ್ಮನೆ ಆಡಳಿತ ಮಾಡುವುದನ್ನು ಬಿಟ್ಟು ರಾಜ್ಯದಲ್ಲಿ ಜನಾಕ್ರೋಶದ ಬಗ್ಗೆ ತಲೆಬಿಸಿ ಆಗಿದೆ. ಏನೆಲ್ಲ ಮಾತಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ, ಬೆಲೆ ಏರಿಕೆ ಮಾಡಿದ್ದಾರೆ, ನಾನಾ ರೀತಿಯ ತೊಂದರೆಗಳನ್ನು ಕೊಡುವಂತ ಸರ್ಕಾರ ಇವತ್ತು ಈ ರಾಜ್ಯದಲ್ಲಿ ಇದೆ. ಈ ರಾಜ್ಯದಲ್ಲಿ ಇವತ್ತು ನಿರಂತರವಾಗಿ ಜನಾಕ್ರೋಶದ ಈ ಒಂದು ಯಾತ್ರೆಯನ್ನು ಮಾಡುವುದರ ಮುಖಾಂತರ ರಾಜ್ಯದಲ್ಲಿ ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರಕ್ಕೆ ನೇತೃತ್ವವನ್ನು ಕೊಡುವಂತಹ ಒಬ್ಬ ಪ್ರಬಲ ನಾಯಕ ವಿಜಯೇಂದ್ರ ಅವರು ಈ ಒಂದು ವೇದಿಕೆಯಲ್ಲಿದ್ದಾರೆ. ನಮ್ಮೆಲ್ಲರ ಅತ್ಯಂತ ಪ್ರೀತಿಯ ಅಚ್ಚುಮೆಚ್ಚಿನ ಕ್ರಿಯಾಶೀಲ ಯುವ ರಾಜ್ಯದ ಅಧ್ಯಕ್ಷರನ್ನ ನಮ್ಮೆಲ್ಲರ ಪರವಾಗಿ ಅತ್ಯಂತ ಪ್ರೀತಿ ಗೌರವದಿಂದ ಸ್ವಾಗತ ಮಾಡ್ತಾ ಇದ್ದೀನಿ. ಅವರಿಗೆ ನಮ್ಮ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾದ ರಮೇಶ್ ಕಂಡೆಟ್ಟು ಅವರು RR ಶಾಲು ಹಾಕಿ ಸ್ವಾಗತವನ್ನ ಮಾಡಬೇಕಾಗಿ ವಿನಂತಿಯನ್ನ ಮಾಡ್ತೇನೆ. ದಕ್ಷಿಣ ಕರ್ನಾಟಕದ ಕಾರಣಿಕ ದೈವವಾಗಿರತಕ್ಕಂಥ ಕೊರಗಜ್ಜ ದೇವರ ಅನುಗ್ರಹ ಪ್ರಸಾದ, ಅದೇ ರೀತಿ ಮಂಗಳೂರಲ್ಲಿ ರಾಜ್ಯದ ಚುಕ್ಕಾಣಿಯನ್ನ ಹಿಡಿಯುವಂತ ಒಂದು ಅವಕಾಶ ಅವರಿಗೆ ಅವರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಸ್ವಾಗತ ಮಾಡ್ತಾ ಇದ್ದೇನೆ. ಈ ಜಿಲ್ಲೆಯ ಹಿರಿಯ ನಮ್ಮೆಲ್ಲರ ನಾಯಕರಿ ಅವರನ್ನ ನಮ್ಮೆಲ್ಲರ ಪರವಾಗಿ ಪ್ರೀತಿಯಿಂದ ಸ್ವಾಗತ ಮಾಡ್ತಾ ಇದ್ದೇನೆ. ರಾಜ್ಯದ ಒಬ್ಬ ಸಮರ್ಥ ಉಪಸಭಾ ನಮ್ಮ ಜಿಲ್ಲೆಯ ಎಲ್ಲ ಕಾರ್ಯಕರ್ತರಿಗೆ ಶ್ರಮ ವಹಿಸಿದಂತ ಎಲ್ಲ ಯುವ ಮೋರ್ಚಾ, ಮಹಿಳಾ ಮೋರ್ಚಾ, OBC ಸಭೆಯಲ್ಲಿ ಉಪಸ್ಥಿತಿರುವಂತ ಎಲ್ಲ ಆತ್ಮೀಯ ಮೂಲೆಯಿಂದ ಬಂದಿರುವಂತ ಎಲ್ಲ ಕಾರ್ಯಕರ್ತ ಬಂಧುಗಳಿಗೆ ಕೂಡ ಈ ಸಂದರ್ಭದಲ್ಲಿ ಅತ್ಯಂತ ಪ್ರೀತಿಪೂರ್ವಕ ಸ್ವಾಗತ. ಇದೀಗ ಈ ಕಾರ್ಯಕ್ರಮದ ಪ್ರಮುಖ ಅಂಗ ರಾಜ್ಯದ ಮುಖ್ಯಮಂತ್ರಿ ಆಗಲಿರುವಂತಹ BY ವಿಜಯೇಂದ್ರ ಅವರು ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕಾಗಿದೆ. बोलो भारत माता की, बोलो भारत माता की. ಬಿಜೆಪಿಯ ಜನಪರ ಹೋರಾಟಕ್ಕೆ ದೈವಗಳ ನಾಡು, ಪರಶುರಾಮನ ಪುಣ್ಯ ಭೂಮಿ, ಕನ್ನಡ ನಾಡಿಗೆ ಹಿಂದುತ್ವದ ಒಂದು ಭದ್ರ ಬುನಾದಿಯನ್ನು ಹಾಕಿರ್ತಕ್ಕಂಥ ತುಳುನಾಡಿನಲ್ಲಿ ಭಾರತೀಯ ಜನತಾ ಪಾರ್ಟಿಯ ಒಂದು ಜನಾಕ್ರೋಶ ಯಾತ್ರೆ ಇವತ್ತು ಬಂದು ತಲುಪಿದೆ. ಜನಾಕ್ರೋಶ ಯಾತ್ರೆಯಲ್ಲಿ ಈ ಒಂದು ವೇದಿಕೆ ಮೇಲೆ ಜಿಲ್ಲೆಯ ಅಧ್ಯಕ್ಷ ಇರ್ತಕ್ಕಂಥ ಸತೀಶ್ ಕುಂಪಾಲ ಅವರು, ಸಂಸದರಾಗಿರ್ತಕ್ಕಂಥ ಬ್ರಿಜೇಶ್ ಚೌಟಾ ಅವರು, ಎಲ್ಲ ನಮ್ಮ ಶಾಸಕರು, ವಿಧಾನ ಪರಿಷತ್ ಸದಸ್ಯರು, ಪಕ್ಷದ ಹಿರಿಯ ಮುಖಂಡರು, ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಗೌರವಾನ್ವಿತ ಸದಾನಂದ ಗೌಡ ಅವರು, ಶ್ರೀರಾಮುಲು ಅವರು, ಎಲ್ಲ ಪಕ್ಷದ ಹಿರಿಯ ಮುಖಂಡರು ಇವತ್ತು ಈ ಒಂದು ಜನಾಕ್ರೋಶದ ಯಾತ್ರೆ ನೇತೃತ್ವವನ್ನು ವಹಿಸಿಕೊಂಡಿದ್ದಾರೆ. ನಾನು ಕೆಲವು ವಿಚಾರಗಳನ್ನು ಮಾತನಾಡುವ ಮುಂಚಿತವಾಗಿ ಒಂದು ವಿಚಾರವನ್ನು, ಒಂದು ಸಂದೇಶವನ್ನು ತುಳುನಾಡಿನಿಂದ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾನು ಹೇಳೋದಕ್ಕೆ ಇಚ್ಛಪಡ್ತೇನೆ. ಸನ್ಮಾನ್ಯ ಮುಖ್ಯಮಂತ್ರಿಗಳೇ, ನಮ್ಮ ಈ ಜನಾಕ್ರೋಶ ಯಾತ್ರೆಯನ್ನ ಮಂಗಳೂರಿನಲ್ಲಿ 83 ವಯಸ್ಸಿನ ವತ್ಸಲ ಕಾಮತ್ ಅವರು ಒಂದು ಬೂತಿನ ಅಧ್ಯಕ್ಷರು, ಆ ತಾಯಿ ನನಗೆ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಧ್ವಜವನ್ನು ಕೊಟ್ಟು ನಮ್ಮ ಯಾತ್ರೆಗೆ ಚಾಲನೆ ಕೊಟ್ಟಿದ್ದಾರೆ. ಅದರ ಅರ್ಥ ಏನಪ್ಪಾ ಅಂತ ಹೇಳಿದ್ರೆ, ರಾಜ್ಯದ ಮುಖ್ಯಮಂತ್ರಿ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ, ಏನು ರಾಜ್ಯದಲ್ಲಿ
ಹಿಂದೂಗಳಿಗೆ ಅಪಮಾನ ಮಾಡ್ತಕ್ಕಂಥ ಕೆಲಸವನ್ನ ರಾಜ್ಯದ ಮುಖ್ಯಮಂತ್ರಿಗಳೇನ್ ಮಾಡ್ತಾ ಇದ್ದಾರೆ. ಮಾನ್ಯ ಸಿದ್ದರಾಮಯ್ಯನವರೇ ಏನು ಹಿಂದೂಗಳಿಗೆ ಅಪಮಾನ ಮಾಡ್ತಕ್ಕಂಥ ಕೆಲಸ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಮಾಡ್ತಾ ಇದ್ದೀರಿ. ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಸರ್ಕಾರವನ್ನ ಬುಡ ಸಮೇತ ಕಿತ್ತಾಕ್ತಕ್ಕಂಥ ಶಕ್ತಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಿಗಿದೆ ಅನ್ನೋದನ್ನ ಇವತ್ತು ವತ್ಸಲ ಕಾಮತ್ ಅವರು ತೋರಿಸ್ಕೊಟ್ಟಿದ್ದಾರೆ. ಸಾಂಕೇತಿಕವಾಗಿ ವತ್ಸಲ ಕಾಮತ್ ಅವರು ತೋರಿಸ್ಕೊಟ್ಟಿದ್ದಾರೆ. ಲಜ್ಜೆಗೆಟ್ಟ ಒಂದು ಕಾಂಗ್ರೆಸ್ ಸರ್ಕಾರ ಇವತ್ತು ರಾಜ್ಯದಲ್ಲಿ ಆಡಳಿತ ನಡೆಸ್ತಾ ಇದ್ದಾರೆ. ನಾನು ಪತ್ರಿಕೆಯಲ್ಲಿ ನೋಡ್ತಾ ಇದ್ದೆ, ಇವತ್ತು ಪ್ರವೀಣ್ ನಟ್ಟಾರನ್ನ ಕೊಲೆ ಮಾಡಿರ್ತಕ್ಕಂಥ ದೇಶದ್ರೋಹಿ ನನ್ನ ಕೋರ್ಟ್ಗೆ ಕರ್ಕೊಂಡ್ ಬರ್ತಾ ಇದ್ರೆ ಒಬ್ಬ ದೇಶದ್ರೋಹಿ ಬಂದು ಮುತ್ತು ಕೊಡ್ತಾನೆ ಇನ್ನೊಬ್ಬ ದೇಶದ್ರೋಹಿಗೆ. ಇನ್ಯಾವುದಾರ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ರಾಜ್ಯದಲ್ಲಿ ಇದ್ದಿದ್ರೆ, ಯಡಿಯೂರಪ್ಪನಂತವರು ರಾಜ್ಯದಲ್ಲಿ ಮುಖ್ಯಮಂತ್ರಿ ಇದ್ದಿದ್ರೆ ಆ ದೇಶದ್ರೋಹಿನ ಅಲ್ಲೇ ಗುಂಡಿಕ್ಕೆ ಹಾರಿಸ್ತಕ್ಕಂಥ ಕೆಲಸವನ್ನ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಮಾಡ್ತಾ ಇತ್ತು. ಮೊನ್ನೆ ಕುಶಾಲನಗರದಲ್ಲಿ ಯಾವ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತ ಏನು ಅಲ್ಲಿರ್ತಕ್ಕಂಥ ಕಾಂಗ್ರೆಸ್ ಶಾಸಕರು ಅಲ್ಲಿ ಆಸ್ಪತ್ರೆ ವ್ಯವಸ್ಥೆ ಸರಿ ಇಲ್ಲ, ಶೌಚಾಲಯ ವ್ಯವಸ್ಥೆ ಸರಿ ಇಲ್ಲ ಅಂತೇಳಿ ಸಾಮಾಜಿಕ ಜಾಲತಾಣದಲ್ಲಿ ಇವತ್ತು ಪೋಸ್ಟ್ ಮಾಡಿದ್ರೆ ಅವನ ವಿರುದ್ಧ ಕೇಸ್ಗಳನ್ನು ಹಾಕಿ ಪೊಲೀಸರ ಮೂಲಕ ದಬ್ಬಾಳಿಕೆ ಮಾಡ್ತಕ್ಕಂಥ ಕೆಲಸ ಮಾಡಿದ್ರು. ಪಾಪ ಪುಣ್ಯಾತ್ಮ ಕೋರ್ಟ್ ಅಲ್ಲಿ ಇವತ್ತು ಸ್ಟೇ ಸಿಕ್ಕಿ ಬೇಲ್ ಸಿಕ್ಕರೂ ಸಹ ಇವತ್ತು ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಪುಣ್ಯತನವನ್ನ ಇವತ್ತು ಕಾಂಗ್ರೆಸ್ ಸರ್ಕಾರ ತೋರಿಸಿದೆ. ಇಂಥ ದರಿದ್ರ ಇವತ್ತು ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ತಕ್ಕ ಉತ್ತರವನ್ನು ನಾವು ನೀಡಬೇಕಾಗಿದೆ. ನಾನು ಬೆಲೆ ಏರಿಕೆ ಎಲ್ಲ ವಿಚಾರಕ್ಕೆ ಬರ್ತೇನೆ. ಇವತ್ತು ಪ್ರಮುಖವಾಗಿರ್ತಕ್ಕಂಥ ಅಂಶ ಏನು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಮೊನ್ನೆ ಬಜೆಟ್ ನಲ್ಲಿ ಈ ರಾಜ್ಯದಲ್ಲಿರ್ತಕ್ಕಂಥ ಮುಸಲ್ಮಾನರಿಗೆ ಸರ್ಕಾರಿ ಕಾಮಗಾರಿಗಳಲ್ಲಿ 4% ರಿಸರ್ವೇಶನ್ ಅನ್ನು ಕೊಟ್ಟಿದ್ದಾರೆ. ಯಾಕೆ ಹಿಂದೂಗಳು ಬದುಕಿಲ್ವಾಗದೆ ಸಿದ್ದರಾಮಯ್ಯನವರೇ? ಇವತ್ತು ಮುಸಲ್ಮಾನ್ ಹೆಣ್ಮಕ್ಳಿಗೆ ಆತ್ಮರಕ್ಷಣೆಗೋಸ್ಕರ 100 ಕೋಟಿ ರೂಪಾಯಿನ ಕೊಡ್ತಕ್ಕಂಥ ಕೆಲಸ ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ. ನಾಚಿಕೆ ಆಗಬೇಕಿತ್ತು ರಾಜ್ಯದ ಮುಖ್ಯಮಂತ್ರಿಗಳೇ, ಕಾಂಗ್ರೆಸ್ ಸರ್ಕಾರಕ್ಕೆ. ಇವತ್ತು ನಮ್ಮ ರಾಜ್ಯದಲ್ಲಿ ಲವ್ ಜಿಹಾದ್ಗೆ ಬಲಿ ಆಗ್ತಾ ಇರ್ತಕ್ಕಂಥವ್ರು ಹಿಂದೂ ಮಹಿಳೆಯರು ಇವತ್ತು ಘೋಷಣೆ ಮಾಡಿದ್ದಾರೆ. ಇಂಥ ಒಂದು ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರವನ್ನ ಬುಡ ಸಮೇತ ಕಿತ್ತಾಕ್ತಕ್ಕಂಥ ಶಕ್ತಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಿಗಿದೆ. ಅದನ್ನ ನಾನು ಮಂಗಳೂರಿನಲ್ಲಿ ತುಳುನಾಡಿನಿಂದ ಇವತ್ತು ರಾಜ್ಯದ ಮುಖ್ಯಮಂತ್ರಿ ಎಚ್ಚರಿಕೆ ಕೊಡೋದಕ್ಕೆ ಇಚ್ಛೆ ಪಡ್ತೇನೆ. ಏನು ಬೆಲೆ ಏರಿಕೆ, ಈ ಪುಣ್ಯಾತ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ್ಮೇಲೆ 50ಕ್ಕೂ ಹೆಚ್ಚು ವಸ್ತುಗಳ ಮೇಲೆ ಬೆಲೆ ಏರಿಕೆ ಆಗಿದೆ. ಆ ಬಡವರ ಮನೆಯಲ್ಲಿ 1 ಲೀಟರ್ ಹಾಲು ತೆಗೆದುಕೊಂಡು ಬಂದು ಪಾಪ ಮಕ್ಕಳಿಗೆ ಒಂದು ಪೌಷ್ಟಿಕ ಆಹಾರ ಕೊಡಬೇಕು ಅಂತ ಹೇಳಿದ್ರೆ 9 ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಇವತ್ತು ಇಲ್ಲಿವರೆಗೂ ಕೂಡ. ಪೆಟ್ರೋಲ್ ಡೀಸೆಲ್ ಸಿದ್ದರಾಮಯ್ಯನವ್ರ ಸರ್ಕಾರ ಬಂದ ಮೇಲೆ ಇವತ್ತು 7.5 ರೂಪಾಯಿ ಇವತ್ತು ಜಾಸ್ತಿ ಮಾಡಿರ್ತಕ್ಕಂಥದ್ದು. ಇಂಥ ಜನವಿರೋಧಿ ಸರ್ಕಾರ ಇದೆ. ಮಾತುಕತೆ ಕೇಂದ್ರ ಸರ್ಕಾರವನ್ನು ದೂರ್ತಾರೆ. ನರೇಂದ್ರ ಮೋದಿಜಿಯವರನ್ನ ಟೀಕೆ ಮಾಡ್ತಾರೆ. ಕರ್ನಾಟಕ ರಾಜ್ಯಕ್ಕೆ ಅನ್ಯಾಯ ಆಗ್ತಿದೆ ಅಂತೇಳಿ ಬೊಬ್ಬೆ ಹಾಕ್ತಾರೆ ಸಿದ್ದರಾಮಯ್ಯನವರು. ಮಾನ್ಯ ಸಿದ್ದರಾಮಯ್ಯನವರೇ, ಇದೇ ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿ ಒಮರ್ ಅಬ್ದುಲ್ಲಾ ಮೊನ್ನೆ ಬಜೆಟ್ ಅನ್ನ ಮಂಡನೆ ಮಾಡಬೇಕಾದ್ರೆ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರನ್ನ ಶ್ಲಾಘನೆ ಮಾಡಿದ್ದಾರೆ. ಜಮ್ಮು ಕಾಶ್ಮೀರದ ಸರ್ವತೋನ್ಮುಖ ಅಭಿವೃದ್ಧಿಗೆ ಸಂಪೂರ್ಣವಾಗಿ ಆರ್ಥಿಕ ಶಕ್ತಿಯನ್ನು ನೀಡಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು. ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ ಅಂತೇಳಿ ಒಮರ್ ಅಬ್ದುಲ್ಲಾ ಅವರು ಹೇಳಿದ್ದಾರೆ. ನಿಮ್ಗೇನ್ ದಾಡಿಯಾಗಿದೆ ಸಿದ್ದರಾಮಯ್ಯನವರೇ? ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಇವತ್ತು ಸಂಘರ್ಷದ ಹಾದಿಯನ್ನು ತುಳಿದಿದ್ದೀರಿ. ನೀವು ಸಂಘರ್ಷದ ಹಾದಿಯನ್ನು ತುಳಿದು ಕೇಂದ್ರ ಸರ್ಕಾರವನ್ನ ಟೀಕೆ ಮಾಡ್ತಕ್ಕಂಥದ್ದು, ನರೇಂದ್ರ ಮೋದಿಜಿಯವರನ್ನ ಟೀಕೆ ಮಾಡ್ತಕ್ಕಂಥದ್ದು, ಇದೇ ಕೆಲಸವನ್ನ ಮಾಡ್ತಾ ಇದ್ದಾರೆ. ನಿಮ್ಮ ನಡವಳಿಕೆ ನೋಡಿದ್ರೆ ರಾಜ್ಯದ ಮುಖ್ಯಮಂತ್ರಿಗಳೆಲ್ಲ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಗಳ ರೀತಿ ವರ್ತನೆ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರು. ಅದನ್ನ ನಾವು ಇವತ್ತು ಜನರಿಗೆ ತಿಳಿಸಬೇಕಾಗಿದೆ. ಇವತ್ತು ನರೇಂದ್ರ ಮೋದಿಜಿ ಸರ್ಕಾರ ಬಂದ ಮೇಲೆ ಕಳೆದ 10 ವರ್ಷದಲ್ಲಿ ನಮ್ಮ ರಾಜ್ಯದ ಅಭಿವೃದ್ಧಿಗೆ 2,85,000 ಕೋಟಿ ಕೊಟ್ಟಿದ್ದಾರೆ. ಇದೆ ಮನಮೋಹನ್ ಸಿಂಗ್ ಇದ್ದಾಗ ಕೇವಲ 85,000 ಕೋಟಿ ಕೊಟ್ಟಿದ್ರು. ಆದ್ರೂ ಕೂಡ ನಮ್ಮ ನರೇಂದ್ರ ಮೋದಿಜಿ ಸರ್ಕಾರ
ರಾಜ್ಯಕ್ಕೆ ಅನ್ಯಾಯ ಮಾಡ್ತಿದೆ ಅಂತೇಳಿ ಇವತ್ತು ಅಪಪ್ರಚಾರ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಿದ್ದಾಗ, ಬಿಜೆಪಿ ಸರ್ಕಾರ ಇದ್ದಾಗ ಕರ್ನಾಟಕ ದೇಶದಲ್ಲೇ ಅತ್ಯುನ್ನತ ಸ್ಥಾನದಲ್ಲಿತ್ತು. ಅಭಿವೃದ್ಧಿಯ ವಿಚಾರದಲ್ಲಿ ಕರ್ನಾಟಕ ಇತ್ತು. ಪರಿಷ್ಠ ಜಾತಿ ಪರಿಷ್ಠ ಪಂಗಡಕ್ಕೆ ಮೀಸಲಿಟ್ಟಿರ್ತಕ್ಕಂಥ ಅಭಿವೃದ್ಧಿಯ ಹಣ ಯಾವ ಹಣ ಪರಿಷ್ಠ ಜಾತಿ ಪರಿಷ್ಠ ಪಂಗಡಗಳ ಶೈಕ್ಷಣಿಕ ಸಾಮಾಜಿಕ ಉದ್ಧಾರಕ್ಕೋಸ್ಕರ ಹಣವನ್ನು ಬಳಸಬೇಕಾಗಿತ್ತು. ಆ ಹಣವನ್ನು ದುರ್ಬಳಕೆ ಮಾಡಿಕೊಂಡು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣದಲ್ಲಿ ನೂರಾರು ಕೋಟಿ ತೆಲಂಗಾಣಕ್ಕೆ ಹೊತ್ತು ಟ್ರಾನ್ಸ್ಫರ್ ಮಾಡಿ ಲೂಟಿ ಮಾಡ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ಹೇಳಿದ್ವಿ, ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಪಕ್ಷದವರ ನಂಬೇಡಿ. ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ್ರೆ ಕಾಂಗ್ರೆಸ್ ಹೈಕಮಾಂಡ್ಗೆ ATM ಆಗಿ ಪರಿವರ್ತನೆ ಮಾಡ್ತಾರೆ ಕರ್ನಾಟಕವನ್ನ. ಇಂಥ ಮೋಸಗಾರರನ್ನ ನಂಬೇಡಿ ಅಂತ ಹೇಳಿದ್ವಿ. ಆದ್ರೂ ಕೂಡ ಜನರು ಮರಳಾದ್ರು. ಅವರ ಯೋಜನೆಗಳ ಬಗ್ಗೆ ಮರಳಾದ್ರು. ಇವತ್ತು ಎಂತ ಪರಿಸ್ಥಿತಿ ಬಂದಿದೆ ಅಂತ ಹೇಳಿದ್ರೆ, ಪಾಪ ರೈತ ತನ್ನ ಹೊಲಕ್ಕೆ ವಿದ್ಯುತ್ ಸಂಪರ್ಕ ತೆಗೆದುಕೊಳ್ಬೇಕು, ಟ್ರಾನ್ಸ್ಫಾರ್ಮರ್ ಹಾಕೋಬೇಕು ಅಂತ ಹೇಳಿದ್ರೆ ಯಡಿಯೂರಪ್ಪನವರು ಬಿಜೆಪಿ ಸರ್ಕಾರ ಇದ್ದಾಗ 25,000 ರೂಪಾಯಿ ಕಟ್ಟಿದ್ರೆ ಸಾಕಾಗ್ತಾ ಇತ್ತು. ಇವತ್ತು ಅದೇ ರೈತ ಟ್ರಾನ್ಸ್ಫಾರ್ಮರ್ ಹಾಕಿ ವಿದ್ಯುತ್ ಸಂಪರ್ಕ ತೆಗೆದುಕೊಳ್ಬೇಕು ಅಂತ ಹೇಳಿದ್ರೆ 2.5 - 3 ಲಕ್ಷ ರೂಪಾಯಿ ಕೊಡಬೇಕಾಗುತ್ತೆ. 2.5 - 3 ಲಕ್ಷ ರೂಪಾಯಿ. ಇವತ್ತು ಶಕ್ತಿ ಯೋಜನೆ ಅಂತ ಹೇಳ್ತಾರೆ, ಇವತ್ತು ಮಹಿಳೆಯರಿಗೆ ಉಚಿತ ಬಸ್ ಅಂತ ಹೇಳ್ತಾರೆ. ಗ್ರಾಮೀಣ ಭಾಗದಲ್ಲಿ ಪಾಪ ನಮ್ಮ ಬಡ ಮಕ್ಕಳು, ಶಾಲಾ ಕಾಲೇಜಿಗೆ ಹೋಗ್ತಕ್ಕಂಥ ಬಡ ಮಕ್ಕಳಿಗೆ ಬಸ್ಸಿನ ವ್ಯವಸ್ಥೆ ಇಲ್ಲ. ಸಾವಿರಾರು ಬಸ್ಗಳು ನಿಲ್ಲಿಸ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಇದ್ರ ಮಧ್ಯೆ ಡೀಸೆಲ್ ರೇಟ್ ಬೇರೆ ಜಾಸ್ತಿ ಮಾಡಿ ಹೆಚ್ಚು ಹಣವನ್ನು ಕೊಟ್ಟು ಇವತ್ತು ಬಸ್ಗಳಿಗೋಸ್ಕರ ಪರದಾಡ್ತಾ ಇದ್ದಾರೆ ಗ್ರಾಮೀಣ ಭಾಗದಲ್ಲಿ. ಇವತ್ತು ಡೀಸೆಲ್ ದರ ಜಾಸ್ತಿ ಮಾಡಿರೋ ಪರಿಣಾಮವಾಗಿ ರೈತ ತನ್ನ ಟ್ರ್ಯಾಕ್ಟರ್ ಇರ್ಬೋದು, ಟಿಲ್ಲರ್ ಇರ್ಬೋದು, ಪಂಪ್ ಸೆಟ್ಗಳಿಗೆ ಡೀಸೆಲ್ ಉಪಯೋಗಿಸ್ತಕ್ಕಂಥದ್ದು ದುಬಾರಿ ಆಗಿದೆ. ಇವತ್ತು ಆಸ್ಪತ್ರೆಗೆ ಹೋದ್ರೆ ಬಡವ ಸರ್ಕಾರಿ ಆಸ್ಪತ್ರೆಯಲ್ಲಿ ಅಲ್ಲೂ ಕೂಡ 3 ಪಟ್ಟು 4 ಪಟ್ಟು ಇವತ್ತು ಹಣ ಜಾಸ್ತಿ ಆಗಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇದು ಜನವಿರೋಧಿ ಕಾಂಗ್ರೆಸ್ ಸರ್ಕಾರ, ಬಡವರ ವಿರೋಧಿ ಕಾಂಗ್ರೆಸ್ ಸರ್ಕಾರ ಇವತ್ತು ರಾಜ್ಯದಲ್ಲಿ ಇರ್ತಕ್ಕಂಥದ್ದು. ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥದ್ದು ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರ. ನಾನು ಇವತ್ತು ಈ ವೇದಿಕೆ ಮೂಲಕ ರಾಜ್ಯದ ಮುಖ್ಯಮಂತ್ರಿ ಕೇಳೋದಕ್ಕೆ ಇಷ್ಟಪಡ್ತಾನೆ, ಎಷ್ಟು ಬಾರಿ ಮಂಗಳೂರಿಗೆ ಭೇಟಿ ಕೊಟ್ಟಿದ್ದೀರಿ ಮುಖ್ಯಮಂತ್ರಿಗಳಾದ್ಮೇಲೆ 20 ತಿಂಗಳಲ್ಲಿ? ಎಷ್ಟು ಅನುದಾನವನ್ನು ಕೊಟ್ಟಿದ್ರಿ? ಹಿಂದೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ, ಬಿಜೆಪಿ ಸರ್ಕಾರ ಇದ್ದಾಗ ಕೇಂದ್ರ ಮತ್ತು ನಮ್ಮ ರಾಜ್ಯ ಸರ್ಕಾರ ಎರಡೂ ಸರ್ಕಾರಗಳು ಸೇರಿ ಇದೇ ದಕ್ಷಿಣ ಕನ್ನಡದ ಸುಳ್ಯಗೆ 3,500 ಕೋಟಿ ಅನುದಾನ ಕೊಟ್ಟಿದ್ದಾರೆ ಬಿಜೆಪಿ ಸರ್ಕಾರ. ಇದೇ ಪುತ್ತೂರಿಗೆ 1,800 ಕೋಟಿ ರೂಪಾಯಿಗಳನ್ನ ಅನುದಾನವನ್ನ ಬಿಜೆಪಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಕೊಟ್ಟಿದೆ. ಇದೇ ಬೆಳತಂಗಡಿ ವಿಧಾನಸಭಾ ಕ್ಷೇತ್ರಕ್ಕೆ 3,500 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಅನುದಾನ. ಮೂಡುಬಿದ್ರೆಗೆ 2,600 ಕೋಟಿ, ಮಂಗಳೂರು ದಕ್ಷಿಣಕ್ಕೆ ಇವತ್ತು 3,000 ಕೋಟಿ, ಉತ್ತರಕ್ಕೆ ಇವತ್ತು 2,500 ಕೋಟಿ, ಒಟ್ಟಾರೆಯಾಗಿ 19,500 ಕೋಟಿ ರೂಪಾಯಿ ಅನುದಾನವನ್ನ ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಮತ್ತು ಕೇಂದ್ರ ನರೇಂದ್ರ ಮೋದಿ ನೇತೃತ್ವ ಸರ್ಕಾರ ದಕ್ಷಿಣ ಕನ್ನಡ ಅಭಿವೃದ್ಧಿಗೋಸ್ಕರ ಕೊಟ್ಟಿದ್ದಾರೆ. ಇವತ್ತು ಸವಾಲಾಗ್ತಾನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ, ಯಾಕೆ ದಕ್ಷಿಣ ಕನ್ನಡ ಮತ್ತು ಕರ್ನಾಟಕ ರಾಜ್ಯದಲ್ಲಿ ಇಲ್ವಾ? ಹಾಗಾದ್ರೆ ಯಾತಕ್ಕೋಸ್ಕರ ನೀವು ಅಭಿವೃದ್ಧಿಗೋಸ್ಕರ ಹಣ ಕೊಡ್ತಾ ಇಲ್ಲ? ಇವತ್ತು ದಕ್ಷಿಣ ಕನ್ನಡಕ್ಕೆ ಯಾತಕ್ಕೋಸ್ಕರ ಕೊಡ್ತಾ ಇಲ್ಲ? ಇವತ್ತು ಆ ಪುಣ್ಯಾತ್ಮ ಸ್ಪೀಕರ್ ಅವರು ನಮ್ಮ ಮುಖಂಡರು ಮಾತನಾಡಕ್ಕೆ ಮರ್ತರು. ಇವತ್ತು ಸಮಯದ ಅವಕಾಶ ಅಭಾವ ಇರೋದ್ರಿಂದ ಯಾವ ವಿಧಾನಸಭಾ ಅಧಿವೇಶನದಲ್ಲಿ ನಮ್ಮ ಶಾಸಕರು ಈ ದರಿದ್ರ ಕಾಂಗ್ರೆಸ್ ಸರ್ಕಾರ 4% ಸರ್ಕಾರಿ ಕಾಮಗಾರಿಗಳಲ್ಲಿ 4% ಕೊಟ್ಟಿರ್ತಕ್ಕಂಥ ವಿಚಾರವನ್ನು ಇಟ್ಕೊಂಡು ಮುಸಲ್ಮಾನರ ಓಲೈಕೆ ರಾಜಕಾರಣದ ವಿರುದ್ಧವಾಗಿ ಇತರ ವಿಚಾರಗಳನ್ನ ಇಟ್ಕೊಂಡು ಸದನದಲ್ಲಿ ಹೋರಾಟ ಮಾಡಿದ್ರೆ 6 ತಿಂಗಳುಗಳ ಕಾಲ ಇವತ್ತು ಕಾನೂನು ಬಾಹಿರವಾಗಿ ನಮ್ಮ ಶಾಸಕರನ್ನ ಅಮಾನತು ಮಾಡಿದ್ದಾರೆ, ಹೊರಗಡೆ ಓಡಿಸ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಇಂಥ ಜನವಿರೋಧಿ ಸರ್ಕಾರ ಇವತ್ತು ರಾಜ್ಯದಲ್ಲಿ ಇರ್ತಕ್ಕಂಥದ್ದು. ಆತ್ಮೀಯ ಕಾರ್ಯಕರ್ತ ಬಂಧುಗಳೇ, ಭಾರತೀಯ ಜನತಾ ಪಾರ್ಟಿ ಇವತ್ತು ಜನಾಕ್ರೋಶ ಯಾತ್ರೆ ಮಾಡ್ತಾ ಇದ್ದೇವೆ. ಮಾಧ್ಯಮದ ಸ್ನೇಹಿತರು ಕೇಳಿದ್ರು, ಏನ್ ಚುನಾವಣೆ ಹತ್ರ ಬರ್ತಾ ಇದೆಯಾ ಅಂತ ಹೇಳಿ. ಚುನಾವಣೆ ಹತ್ರ ಅಲ್ಲ ಸ್ವಾಮಿ, ಇವತ್ತು ರಾಜ್ಯದಲ್ಲಿನ ಕಾಂಗ್ರೆಸ್ ಸರ್ಕಾರ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದೊಂದು ಸರ್ವಾಂಗೀಣ ಅಭಿವೃದ್ಧಿ ಮಾಡ್ತೇವೆ ಅಂತ ಹೇಳಿ ಇವತ್ತು ಆ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರದಲ್ಲಿ
ಇವತ್ತು ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ ಅಡಿಯಲ್ಲಿ 6,000 ರೂಪಾಯಿ ಕೊಡ್ತಾ ಇದ್ರೆ ಯಡಿಯೂರಪ್ಪರು 4,000 ರೂಪಾಯಿ ಕೊಡ್ತಾ ಇದ್ರು, ಅದನ್ನು ಕೂಡ ನಿಲ್ಲಿಸ್ತಕ್ಕಂಥ ಕೆಲಸ ಮಾಡಿದ್ರು. ಭಾಗ್ಯಲಕ್ಷ್ಮಿ ಯೋಜನೆಗೆ ಕಲ್ಲಾಗ್ತಕ್ಕಂಥ ಕೆಲಸ ಇದೇ ಕಾಂಗ್ರೆಸ್ ಸರ್ಕಾರದವರು ಮಾಡಿದ್ದಾರೆ. ಇಂಥ ಜನವಿರೋಧಿ ಸರ್ಕಾರದ ವಿರುದ್ಧ ಜನಾಂದೋಲನ ನಾವು ಮಾಡಬೇಕಾಗಿದೆ. ಜನಾಕ್ರೋಶ ಯಾತ್ರೆ ನಾವು ಮಾಡ್ತಾ ಇದ್ದೇವೆ ಅನ್ನೋ ಮಾತನ್ನು ಹೇಳ್ತಾ ಇದ್ದೇನೆ. ಮುಖ್ಯಮಂತ್ರಿಗಳು ನನಗೆ ಅನುಮಾನ ಬರ್ತಾ ಇದೆ, ಇವರು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಅಥವಾ ಬೆಂಗಳೂರಿಗೆ ಮಾತ್ರ ಮುಖ್ಯಮಂತ್ರಿಗಳು ಅಂತೇಳಿ. ಯಾಕೆಂದ್ರೆ ಬೆಂಗಳೂರು ಬಿಟ್ಟು ಎಲ್ಲೂ ಕೂಡ ಓಡಾಡೋಕ್ಕೆ ಆಗ್ತಾ ಇಲ್ಲ. ಬಹುಶಃ 2 ಕಾರಣ ಇದೆ. ಮೊದಲನೇ ಕಾರಣ, ಬೆಂಗಳೂರು ಬಿಟ್ಟು ರಾಜ್ಯ ಪ್ರವಾಸಕ್ಕೆ ಹೊರಟ್ರೆ ಮುಖ್ಯಮಂತ್ರಿಗಳು ಎಲ್ಲಿ DK ಶಿವಕುಮಾರ್ ಬಂದು ಮುಖ್ಯಮಂತ್ರಿ ಕುರ್ಚಿ ಕಸ್ಕೊಂಡ್ಬಿಡ್ತಾರೋ ಅಂತಕ್ಕಂಥ ಭಯ ಕಾಡ್ತಾ ಇದೆ. ಅದರ ಭಯ ಕಾಡ್ತಾ ಇದೆ. ಮತ್ತೊಂದು ಕಡೆ ರಾಜ್ಯದ ಜನರು ಬಂದು ಹೋದ್ರೆ ತಲೆ ತಗ್ಗಿಸ್ಕೊಂಡು ಹೋಗ್ಬೇಕಾಗ್ತದೆ. ಜನರು ಬಡಗಿ ತಗೊಬಂದು ಹೊಡಿತಾರೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ, ಸಚಿವರಿಗೆ. ಅಭಿವೃದ್ಧಿಗೆ 1 ರೂಪಾಯಿ ಕೊಡ್ತಾ ಇಲ್ಲ ಇವತ್ತು ಯಾವುದೇ ವಿಧಾನಸಭಾ ಕ್ಷೇತ್ರದ ಶಾಸಕರಿಗೆ. ನಿಮ್ಮ ಆಡಳಿತ ಪಕ್ಷದ ಶಾಸಕ ಒಬ್ಬ ರಾಜು ಕಾಗೆ, ಕಾಂಗ್ರೆಸ್ ಪಕ್ಷದ ಹಿರಿಯ ಶಾಸಕ ಹೇಳ್ತಾನೆ ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತೇಳಿ ನಾನು ಹೇಳ್ತಾ ಇಲ್ಲ, ನಿಮ್ಮ ಕಾಂಗ್ರೆಸ್ ಪಕ್ಷ ಶಾಸಕ ಹೇಳ್ತಾರೆ. ಮತ್ತೊಬ್ಬ ಶಾಸಕ ಹೇಳ್ತಾರೆ BR ಪಾಟೀಲ್, ಇವತ್ತು ಗ್ಯಾರಂಟಿಗಳಿಂದ ಅಭಿವೃದ್ಧಿಗೆ ಹಣ ಕೊಡಕ್ ಆಗ್ತಾ ಇಲ್ಲ ಅನ್ನೋ ಮಾತನ್ನು ಅವರೇ ಒಪ್ಕೊಂಡಿದ್ದಾರೆ. RV ದೇಶಪಾಂಡೆ ಹೇಳ್ತಾರೆ, ಇಂಥ ಸರ್ಕಾರ ನನ್ನ ಜೀವನದಲ್ಲಿ ನೋಡಿರಲಿಲ್ಲ, ಶಾಸಕ ಆಗಿ 2 ವರ್ಷ ಆಗ್ತಾ ಬಂದ್ರು ಸಹ ಇವತ್ತು ಅನುದಾನ ಸಿಗ್ತಾ ಇಲ್ಲ ಅಂತ ಹೇಳಿ. ಹಾಗಾಗಿ ಇವತ್ತು ಇಂಥ ಜನವಿರೋಧಿ ಅಭಿವೃದ್ಧಿ ಶೂನ್ಯ ಸರ್ಕಾರ, ಹಿಂದೂ ವಿರೋಧಿ ಸರ್ಕಾರವನ್ನ ಕಿತ್ತೊಗಿತಕ್ಕಂಥ ತೀರ್ಮಾನ ಮಾಡಬೇಕು, ಶಪಥ ಮಾಡಬೇಕು. ಅದಕ್ಕೋಸ್ಕರ ನಮ್ಮ ಜನಾಕ್ರೋಶ ಯಾತ್ರೆ ಇವತ್ತು ಮಂಗಳೂರಿಗೆ ಬಂದಿರತಕ್ಕಂಥದ್ದು ಆತ್ಮೀಯ ಕಾರ್ಯಕರ್ತ ಬಂಧುಗಳೇ. ಹಾಗಾಗಿ ನಾವು ಒಂದು ಮಾತನ್ನ ಹೇಳ್ತಾನೆ, ಈ ಇವತ್ತೇನು ಸಿದ್ದರಾಮಯ್ಯ ಸರ್ಕಾರ ದರ್ಬಾರ್ ನಡೆಸ್ತಾ ಇದ್ದಾರೆ, ಹಿಂದೂ ಕಾರ್ಯಕರ್ತರ ಮೇಲೆ ಕೇಸ್ಗಳನ್ನು ಹಾಕಿಸ್ತಕ್ಕಂಥದ್ದು, ಹಿಂದೂ ಕಾರ್ಯಕರ್ತರ ಮೇಲೆ ಪೊಲೀಸ್ ದಬ್ಬಾಳಿಕೆಯನ್ನು ಮಾಡ್ತಾ ಇದ್ದೀರಿ. ಬಡ್ಡಿ ಚಕ್ರ ಬಡ್ಡಿ ಸಮೇತ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬಂದ್ಮೇಲೆ ಬಡ್ಡಿ ಸಮೇತ ಇವತ್ತು ಸೇಡನ್ನು ತೀರಿಸ್ಕೊಳ್ತಕ್ಕಂಥ ಕೆಲಸ ನಾವು ಮಾಡ್ತೇವೆ, ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಮಾಡ್ತಿದೆ. ಬಂಧುಗಳೇ, ತುಂಬಾ ಸಂತೋಷ ಆಗಿದೆ. ಇಂಥ ಬಿಸಿಲಲ್ಲೂ ತಾವೆಲ್ಲರೂ, ನಮ್ಮ ತಾಯಂದ್ರು ದೊಡ್ಡ ಸಂಖ್ಯೆಯಲ್ಲಿ ತಾವೆಲ್ಲರೂ ಕೂಡ ಬಂದಿದ್ದೀರಿ. ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ಋಣಿಯಾಗಿದ್ದೇನೆ. ನಮ್ಮ ಯುವ ಕಾರ್ಯಕರ್ತರು ಎಲ್ಲ ಹಿರಿಯರು ದೊಡ್ಡ ಸಂಖ್ಯೆಯಲ್ಲಿ ಬಂದು ತಾವೆಲ್ಲರೂ ಕೂಡ ಆಶೀರ್ವಾದ ಮಾಡಿದ್ದೀರಿ. ನಾವೆಲ್ಲರೂ ಸಹ ಒಗ್ಗಟ್ಟಾಗಿ ಒಂದಾಗಿ ಈ ಹಿಂದೂ ವಿರೋಧಿ ಸರ್ಕಾರವನ್ನು ಬುಡ ಸಮೇತ ಕಿತ್ತೊಗೆತಕ್ಕಂಥ ಕೆಲಸ ಮಾಡೋಣ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೇನೆ. ಬಲೋ ಭಾರತ್ ಮಾತಾ ಕಿ, ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ದಲಿತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ದಲಿತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ. ಜೈ ಶ್ರೀರಾಮ್. ಮಾಜಿ ಮುಖ್ಯಮಂತ್ರಿ DV ಸದಾನಂದ ಗೌಡ, ವಿಧಾನ ಪರಿಷತ್ ವಿಪಕ್ಷ ನಾಯಕರು ಛಲವಾದಿ ನಾರಾಯಣ ಸ್ವಾಮಿ, ಮಾಜಿ ಸಚಿವರು ಶ್ರೀರಾಮುಲು, ಕಾರ್ಕಳ ಶಾಸಕರು ಸುನಿಲ್ ಕುಮಾರ್, ಸಂಸದರು ಕ್ಯಾಪ್ಟನ್ ಬ್ರಿಜೇಶ್ ಚೌಟ, ಇಂಚಿತ್ತಿ ಪ್ರಮುಖರು ರಾಜ್ಯ ಕಾಂಗ್ರೆಸ್ ಸರ್ಕಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯನ ಜನವಿರೋಧಿ ನೀತಿని ಟೀಕಿಸಾದು ಇದರ ವಿರುದ್ಧ ಜನ ಜಾಗೃತಿ ರಾವಣ ತೆರಿಪಾಯರು. ಭಾರತ್ ಮಾತಾ ಕಿ. ಕೆಚ್ಚೆದೆಯ ಹಿಂದೂ ಕಾರ್ಯಕರ್ತರೇ, ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ಪತ್ರಿಕಾ ಮಾಧ್ಯಮದ ಮಿತ್ರರೇ, ಹಿಂದೂ ಪದವನ್ನು ನಾನು ಯಾಕೆ ಬಳಸಿದೆ ಅಂದ್ರೆ, ನಿಮ್ಮನ್ನು ನೋಡಿದ ನಮಗೆ ರಾಜಕೀಯ ಆಗಬೇಕು. ಯಾಕೆಂದ್ರೆ ಹಿಂದೂ ಸಾಮ್ರಾಟರು ನೀವು, ಹಿಂದೂ ಹೃದಯ ಮಂಗಳೂರು, ಬೆಂಗಳೂರು ಅಲ್ಲ. ಆ ಕಾರಣದಿಂದ ರಾಜ್ಯಕ್ಕೆ ತಾವು ಮಾದರಿಯಾಗಿದ್ದೀರಿ. ಎಲ್ಲ ಕ್ಷೇತ್ರಗಳಲ್ಲೂ ಭಾರತೀಯ ಜನತಾ ಪಕ್ಷವನ್ನ ಗೆಲ್ಲಿಸುವುದರ ಮೂಲಕ ಒಂದು ಸಂದೇಶವನ್ನ ಈ ರಾಜ್ಯಕ್ಕೂ ಮತ್ತು ರಾಷ್ಟ್ರಕ್ಕೂ ಕೊಟ್ಟಿರ್ತಕ್ಕಂಥವರು ನೀವು. ಒಂದು ಸೋತಿರಬಹುದು ನಾವು, ನೀವು ಮನಸ್ಸು ಮಾಡಿದ್ರೆ ಅದನ್ನು ಕೂಡ ಮುಂದಿನ ಸಾರಿ ನಮ್ಮದೇ, ಅದನ್ನ ಮಾಡಬಹುದು. ನೀವು ಮಾಡಿ ತೋರಿಸ್ತೀರಿ ಅಂತಕ್ಕಂಥ ನಂಬಿಕೆ ನನಗಿದೆ. ಅದೇನೇ ಇರಲಿ, ಇವತ್ತು ಇಡೀ ರಾಜ್ಯದಲ್ಲಿ ಜನಾಕ್ರೋಶ ಪ್ರಾರಂಭವಾಗಿದೆ. ಅದನ್ನು
ಅದನ್ನ ಮನಸ್ಸಿನಲ್ಲಿಟ್ಟೆ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಮಾನ್ಯ ವಿಜಯೇಂದ್ರ ಅವರು ಅನೇಕ ಮುಖಂಡರು ಇಲ್ಲಿರ್ತಕ್ಕಂಥ ಮುಖಂಡರುಗಳು ಸೇರಿ ಇಡೀ ರಾಜ್ಯದಲ್ಲಿ ಈ ಕಾಂಗ್ರೆಸ್ ಪಕ್ಷದ ಈ ದುರಾಡಳಿತವನ್ನ, ಈ ಬೆಲೆ ಏರಿಕೆಯನ್ನ ಖಂಡಿಸಿ ರಾಜ್ಯದ ಜನರಿಗೆ ತಿಳಿ ಹೇಳಬೇಕು, ಹೋರಾಟ ಮಾಡಬೇಕು ಅನ್ನೋ ಕಾರಣಕ್ಕೆ ಇವತ್ತು ನಾವೆಲ್ಲರೂ ಕೂಡ ಇಡೀ ರಾಜ್ಯದಲ್ಲಿ ಹೋರಾಟವನ್ನು ಪ್ರಾರಂಭ ಮಾಡಿದ್ದೇವೆ. ಮಾನ್ಯ ಬಂಧುಗಳೇ, ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾರೆ ಜನಾಕ್ರೋಶವೇ ಇಲ್ಲ ಅಂತ. ಹೌದಾ? ಹುಲಿ ಅಲ್ಲ, ಅದು ಇಲಿ. ಇಲಿ ಆದ್ರೆ ನಾವಿಲ್ಲೇ ಇಟ್ಕೋಬಹುದು. ಹುಲಿ ಅಂತಂದ್ರೆ ಏನ್ ಮಾಡ್ತಾರೆ ಹೇಳಿ? ಕಾಡಿಗೆ ಅಟ್ಟುತ್ತೀವಿ, ಇಲ್ಲಾಂದ್ರೆ ಬೋನ್ನಲ್ಲೇ ಹಾಕಿ ಬೀಗ ಹಾಕ್ತೀವಿ. ಅದಕ್ಕೆ ಅವರು ಹುಲಿ ಅಲ್ಲ, ಇಲಿ. ಮುಸಲ್ಮಾನರಿಗೆ 4% ರಿಸರ್ವೇಶನ್ ಕೊಟ್ರಿ, ಬೇರೆಯವರಿಗೆ ಜನಾಕ್ರೋಶ ಬರೋದಿಲ್ವಾ? ಪರಿಶಿಷ್ಟ ಜಾತಿ ವರ್ಗಗಳಿಗೂ ಹೇಳಿದ್ರಿ ಗುತ್ತಿಗೆಯಲ್ಲಿ ನಿಮಗೂ 2 ಕೋಟಿವರೆಗೆ ಕೊಡ್ತೀವಿ. ಎಷ್ಟು % ರಿಸರ್ವೇಶನ್ ಕೊಟ್ಟಿದ್ದೀರಿ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳೇ? ಎಷ್ಟು % ದಲಿತರಿಗೆ? ಮುಸ್ಲಿಮರಿಗೆ 4%, ದಲಿತರಿಗೆ ಎಷ್ಟು? ಇದು ಬರೀ ಹೇಳೋದಷ್ಟೇ, ಕೊಡೋದಲ್ಲ. ಇದುವರೆಗೂ ಹೇಳಿದ್ರಿ, ಯಾವುದಾದ್ರೂ ಕೊಟ್ರ? ಮೆಟ್ರೋ ರೈಲು ದರ ಏರಿಸಿದ್ರಿ, ಜನ ಆಕ್ರೋಶಕ್ಕೆ ಬರಲ್ವಾ? SCP TSP ಹಣ 40,000 ಕೋಟಿ ಆ ದಲಿತರ ಹಣ ನಿಮ್ಮ ಎದೆ ಮೇಲೆ ಇಟ್ಕೊಂಡ್ರಲ್ಲ, ದಲಿತರಿಗೆ ಆಕ್ರೋಶ ಬರಲ್ವಾ? ಹಾಲಿನ ದರ ಒಂದು ಸಾರಿ ಏರಿಸಿದ್ರಿ 3 ರೂಪಾಯಿ, ಸುಮ್ಮನಿದ್ರು. 2ನೇ ಸಾರಿ 2 ರೂಪಾಯಿ ಏರಿಸಿದ್ರಿ, ಸುಮ್ಮನಿದ್ರು. ಈಗ 4 ರೂಪಾಯಿ ಏರಿಸಿ ನಾವು ರೈತರಿಗೆ ಕೊಡ್ತೀವಿ ಅಂದ್ರೆ 1 ರೂಪಾಯಿಯನ್ನು ಕೊಡ್ತಾ ಇಲ್ಲ. ಆಕ್ರೋಶ ಬರಲ್ವಾ? ಏನ್ ಮುತ್ತಿಡ್ತಾರ ನಿಮ್ಗೆ? ಇವತ್ತ್ಯಾರೋ ಟಿವಿನಲ್ಲಿ ನೋಡ್ತಿದ್ದೆ, ಮುತ್ತಿಡ್ತಾ ಇದ್ದ ನಮ್ಮ ಕಟ್ಟಾಳು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತನನ್ನ ಯಾರು ಕೊಂದ್ರು ಅವನ ಅಪರಾಧಿ ಜೈಲಿಂದ ಈಚೆ ಕರ್ಕೊಂಡು ಬರ್ತಾ ಇದ್ರೆ ಕೋರ್ಟ್ಗೆ ಒಬ್ಬ ಬಂದು ಮುತ್ತಿಡ್ತಾವನೆ. ಸಿದ್ದರಾಮಯ್ಯನವರೇ, ನೀವು ಮಂಗಳೂರಿಗೆ ಬನ್ನಿ, ನಿಮ್ಗೂ ಮುತ್ತಿಡ್ತಾರೆ. ಯಾಕಂದ್ರೆ ಜನಾಕ್ರೋಶ ಇಲ್ಲ ಇಲ್ಲಿ. ಬನ್ನಿ, ನೀವು ಮುತ್ತಿಡ್ತಾರೆ, ಹಿಡಿಸ್ಕೊಂಡು ಹೋಗಿರಂತೆ. ಇಡೀ ರಾಜ್ಯದಲ್ಲಿ ಇವತ್ತಿನ ದಿವಸ ನಿಮ್ಮನ್ನು ಯಾವತ್ತು ನಾವು ತಳಗ ಇಳಿಸ್ತೇವೆ ಅನ್ನೋದಕ್ಕೆ ಯೋಚನೆ ಮಾಡ್ತಿದ್ದಾರೆ ನಮ್ಮ ಜನರು. ನಿಪುಣರು ಇವರು. 5 ಗ್ಯಾರಂಟಿ ಕೊಟ್ರು, ಯಾರೂ ಕೇಳಿರ್ಲಿಲ್ಲ. ನೀವು ಗ್ಯಾರಂಟಿ ಕೊಟ್ರೆ ಮಾತ್ರ ನಾವು ಓಟ್ ಹಾಕೋದು ಅಂತ ಯಾರು ಹೇಳಿರ್ಲಿಲ್ಲ. ಆದ್ರೆ 5 ಗ್ಯಾರಂಟಿ ಕೊಟ್ರಿ, ಆದ್ರೆ ಬೇಡ ಅನ್ಲಿಲ್ಲ. ಅದು 3 ತಿಂಗಳಿಗೋ 6 ತಿಂಗಳಿಗೋ ಕೊಡ್ತೀರಿ, ಆದ್ರೆ ದಿನ ತಿಂಗಳ ಕೊಡ್ತೀವಿ ಅಂತೀರಿ. ಬರ್ಲಿಲ್ಲ ಅಂದ್ರೆ ಜಾರ್ಜ್ ಅವ್ರು ಹೇಳ್ತಾರ, ಅದೇನ್ ತಿಂಗಳ ಸಂಬಳನ ತಿಂಗಳ ಕೊಡಕ್ಕೆ ಅಂತ ಅವರೇ ಹೇಳ್ತಾರೆ, ಜಾರ್ಜ್ ಅವರು. ಈ ರೀತಿ ನೀವು 5 ಗ್ಯಾರಂಟಿಗಳಲ್ಲಿ 5 ವರ್ಷ ಕಳೀಬೇಕು ಅಂತ ಆಟ ಆಡ್ತಾ ಇರೋರು. ಇಡೀ ದೇಶದಲ್ಲಿ 3 ಸರ್ಕಾರ ಇದೆ ಕಾಂಗ್ರೆಸ್. ಹಿಮಾಚಲ್ ಪ್ರದೇಶ್, ತೆಲಂಗಾಣ, ಕರ್ನಾಟಕ. ಅಲ್ಲಿ 2 ಕಡೆ ಪಾಪ ಕುಡಿಯಕ್ಕೆ ನೀರಿಲ್ಲ, ಸಂಬಳ ಕೊಡೋದು ದುಡ್ಡಿಲ್ಲ. ಕರ್ನಾಟಕದಲ್ಲೇನೋ ನಡೀತದೆ. ಇಡೀ ದೇಶಕ್ಕೆ ಕಾಂಗ್ರೆಸ್ ಅನ್ನು ಕಾಪಾಡಬೇಕಾದ್ರೆ ಇಲ್ಲಿನ ಅಮೌಂಟ್ ಹೋಗ್ಬೇಕು. ನಾವು ಮೊದಲೇ ಹೇಳ್ತಿದ್ವಿ, ಹುಷಾರಾಗಿರಿ, ಕಾಂಗ್ರೆಸ್ ಏನಾದ್ರೂ ಬಂದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ATM ಆಗಿಬಿಡ್ತದೆ ಅಂತೇಳಿ. ಇವತ್ತು ನಿಜಕ್ಕೂ ಅದು ATM ಆಗಿದೆ. ಮಾತು ಹೇಳ್ತಾರೆ, ಭಾರತೀಯ ಜನತಾ ಪಕ್ಷ ಬಂದ್ರೆ ಸಂವಿಧಾನ ಬದಲಾಯಿಸಿಬಿಡ್ತಾರೆ. ದಲಿತ ವಿರೋಧಿಗಳು, ಅಂಬೇಡ್ಕರ್ ವಿರೋಧಿಗಳು. ಇವತ್ತು ಹೇಳಿಯಪ್ಪ ಯಾರು ಅಂತ, ಅಂಬೇಡ್ಕರ್ ವಿರೋಧಿಗಳು ಯಾರು ಅಂತ ಹೇಳಿ ಇವತ್ತು ಪ್ರಪಂಚಕ್ಕೆ ಗೊತ್ತಾಗಿದೆ, ಅದು ಕಾಂಗ್ರೆಸ್. ಸಂವಿಧಾನ ವಿರೋಧಿಗಳು ಯಾರು ಅಂತಂತಂದ್ರೆ ಅದು ಕಾಂಗ್ರೆಸ್. DK ಶಿವಕುಮಾರ್ ಹೋದ ವಾರ ಅಷ್ಟೇ ಹೇಳಿದ್ರು, ಮುಸಲ್ಮಾನರಿಗೆ ನಾವು 4% ರಿಸರ್ವೇಶನ್ ಕೊಡಬೇಕು. ಆದ್ರೆ ಕಾನೂನು ಪ್ರಕಾರ ಕೊಡಕ್ಕಾಗಲ್ಲ, ಸಂವಿಧಾನ ಬದಲಾಯಿಸಿ ಆದ್ರೂ ಕೊಡ್ತೀವಿ ಅಂತಂದ್ರು. ನಿಮಗೆ ಮಾನ ಮರ್ಯಾದೆ ಇದೆಯಾ? ರಾಜಕೀಯ ಇದೆಯಾ? ನಮ್ಮ ಮೇಲೆ
ಗೂಬೆ ಕೂರಿಸ್ತೀರಿ, ಸಂವಿಧಾನ ಬದಲಿಸ್ತೀವಿ ಅಂತ ನೀವೇ ಹೇಳ್ತೀರಿ. ಇವತ್ತು ಒಬ್ಬ ವಿದ್ವಾಂಸರನ್ನು ನೋಡಿದೆ ನಿನ್ನೆ ನಾನು. ಈ ರಾಷ್ಟ್ರದಲ್ಲಿ ಬಹಳ ದೊಡ್ಡ ವಿದ್ವಾಂಸರು, ಸಂವಿಧಾನ ಪಂಡಿತರು ಯಾರು ಅಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ರವರು ಸಂವಿಧಾನ ಬರೀಲಿಲ್ವಂತೆ. 1000 ವರ್ಷಗಳ ಹಿಂದೆನೆ ಆ ಸಂವಿಧಾನ ಬರೆದಿತ್ತಂತೆ. ಬಹಳ ದೊಡ್ಡ ವಿದ್ವಾಂಸರು. ಮಾನ್ಯ ರಾಹುಲ್ ಗಾಂಧಿ ಅವರು ಹೇಳ್ತಾರೆ ನಿನ್ನೆ, ಇವತ್ತು ಇಡೀ ದೇಶದಲ್ಲಿ ಟ್ರೋಲ್ ಆಗ್ತಿದ್ದಾರೆ, ಎಲ್ಲ ಕಡೆಯಿಂದ ಚೀ ಚೀ ಅಂತ ಹೋಗಿತ್ತಿದ್ದಾರೆ. ನಾಚಿಕೆ ಆಗಲ್ವಾ ಕಾಂಗ್ರೆಸ್ಗೆ? ದಿನಕ್ಕೊಂದು ಹಗರಣ. ಕೇಂದ್ರದಲ್ಲಂತೂ ಹೋಯ್ತು, ಇನ್ನದು ತಲೆ ಎತ್ತೋ ಪರಿಸ್ಥಿತಿಯಲ್ಲಿಲ್ಲ. ಅಪ್ಪಿ ತಪ್ಪಿ ಇಲ್ಲಿ ಕೂಡ ಈ ಸರ್ಕಾರ ಈಗಾಗಲೇ ಐಸಿಯುನಲ್ಲಿತ್ತು. ಐಸಿಯುನಲ್ಲಿದ್ದಾಗಲೂ ಕೂಡ ನಿಮ್ಗೆ ಗೊತ್ತಿರಬಹುದು, ಹೃದಯ ಮಾತ್ರ ಮಧ್ಯದಲ್ಲಿ ಪಟ 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 ತೊಡ್ಕೊಳ್ತಿರ್ತಾರೆ. ಅದನ್ನ ಐಸಿಯುನಲ್ಲಿ ಇದರಿಂದ ತೆಗೆದ ತಕ್ಷಣ ಗೊತ್ತಾಗುತ್ತದೆ. ಅಂತ ಪರಿಸ್ಥಿತಿಗೆ ಇಲ್ಲಿ ಕಾಂಗ್ರೆಸ್ ಬಂದಿದೆ. ಸಿದ್ದರಾಮಯ್ಯ ಸುಳ್ಳುಗಳು ಹೇಳಿ ಏನೆಲ್ಲ ನಾಟಕಗಳಾಡಿ ಓಟ್ ಹಾಕ್ಸ್ಕೊಂಡು ಸರ್ಕಾರ ಮಾಡಿ ಕುಳಿತಿದ್ದಾರೆ. ಈಗ ಅವ್ರ ಚೇರ್ಗೆ 2 ಕಾಲು ಇರೋದು, ಇನ್ನೆರಡು ಗ್ರೂಪ್ 2 ಕಾಲುಗಳು ಮುರಿದಾಕಿದ್ದಾರೆ. ನಿಮ್ಗೆ ಗೊತ್ತಿರಬಹುದಲ್ಲ, ನೆಟ್ಟು ಬೋಲ್ಟು ಟೈಟ್ ಮಾಡ್ತೀನಿ ಅಂತೇಳಿ ಎಲ್ಲ ಲೂಸ್ ಮಾಡಿಬಿಟ್ರು. ಈಗ 2 ಕಾಲು ಇರೋದು, ಆ 2 ಕಾಲಲ್ಲೇ ಪಾಪ ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಕುಳ್ತವ್ರೆ. ಇನ್ನೊಂದು ಶುರುವಾಗಿ ಇನ್ನೊಂದು ಕಾಲು ಹೋದ್ರೆ ದೊಡಕ್ ಬಿದ್ದೋತದೆ. ಇವತ್ತು ಪರಿಸ್ಥಿತಿ ಬಹಳ ಹದಗೆಟ್ಟಿದೆ ಕಾಂಗ್ರೆಸ್. ಅಂದ್ಬಿಟ್ಟು ನಾವು ಸುಮ್ಮನೆ ಕೂತ್ಕೊಳ್ಬೇಕಾಗಿಲ್ಲ, ಜನರ ಮಧ್ಯೆ ಹೋಗ್ಬೇಕು, ಜನರನ್ನ ಪ್ರೀತಿ ಮಾಡಬೇಕು, ಅವರ ಸಮಸ್ಯೆಗಳನ್ನ ಕೇಳಬೇಕು, ಪರಿಹಾರಗಳನ್ನು ಹುಡುಕ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕು. ಇಲ್ಲ ಅಂತಂದ್ರೆ ಜನ ನಮ್ಮನ್ನ ನಾಳೆ ಪ್ರಶ್ನೆ ಮಾಡ್ತಾರೆ. ಆ ಕಾರಣದಿಂದ ಇಡೀ ರಾಜ್ಯವ್ಯಾಪಿ ಇವತ್ತು ಹೊರಟಿರ್ತಕ್ಕಂಥ ನಮ್ಮ ಸೈನ್ಯ ಈ ಸರ್ಕಾರವನ್ನ, ಇವರ ಹಟ್ಟಹಾಸವನ್ನ ಮೆಟ್ಟಿ ನಿಲ್ಲುವವರೆಗೆ ವಿರಮಿಸುವುದಿಲ್ಲ, ನಾವು ವಾಪಸ್ ಬರೋದೂ ಇಲ್ಲ. ಆ ಕಾರ್ಯವನ್ನ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ನಾವೆಲ್ಲರೂ ಕೂಡ ಇವತ್ತು ಹೊರಟಿದ್ದೇವೆ. ಇದಕ್ಕೆ ಮುನ್ನಡೆ ಇಡ್ತಾ ಮಾನ್ಯ ಸದಾನಂದ ಗೌಡರು ನಮ್ಮೆಲ್ಲರನ್ನು ಕೂಡ ಹಿರಿಯರಾಗಿ ನಮ್ಮನ್ನು ನಡೆಸ್ತಾ ಇದ್ದಾರೆ. ಆ ಕಾರಣದಿಂದ ಮಾನ್ಯ ಬಂಧುಗಳೇ, ಇವತ್ತು ಇಷ್ಟೊಂದು ಸುಡು ಬಿಸಿಲಿದ್ರೂ ಕೂಡ ಇಷ್ಟೊಂದು ಉತ್ಸಾಹದಿಂದ ಬಿಜೆಪಿಯ ಪರವಾದ ಉತ್ಸಾಹ, ಕಾಂಗ್ರೆಸ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ತಾವೆಲ್ಲರೂ ಇಲ್ಲಿ ಸೇರಿದ್ದಕ್ಕೆ ತಮಗೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ. ಇದು ಹೀಗೆ ಮುಂದುವರಿಯುತ್ತದೆ. ನಾಳೆಯಿಂದ ಇನ್ನೂ ಬೇರೆ ಬೇರೆ ಕಡೆಯಲ್ಲಿ ಹೋಗಿ ಈ ಕೆಲಸವನ್ನು ಮಾಡ್ತೇವೆ. ಆದರೂ ಕೂಡ ನಾವು ಮುಂದೆ ಹೋದ ಮೇಲೆ ತಾವು ಇದನ್ನ ಮುಂದುವರಿಸತಕ್ಕಂಥ ಕೆಲಸವನ್ನ ಮುಖಂಡರುಗಳು ಮಾಡಬೇಕು ಅಂತೇಳಿ ಮನವಿ ಮಾಡ್ತಾ ನನ್ನ ಅವಕಾಶಕ್ಕಾಗಿ ಎಲ್ಲರಿಗೂ ನಮಸ್ಕಾರ ಮಾಡ್ತೇನೆ. ಜೈ ಹಿಂದ್. ಮಾಡಬೇಕಾ ಅದನ್ನು ಅತ್ಯಂತ ಪ್ರಾಮಾಣಿಕವಾಗಿ ಮಾಡ್ತಾ ಇರೋದಕ್ಕೆ ನಮ್ಮ ವಿಜಯೇಂದ್ರರು, ಅದ್ ನೇತಾರರು, ನೀವೆಲ್ಲ ಅದರ ಸೈನಿಕರಾಗಿ ಕೆಲಸ ಮಾಡ್ತಾ ಇರುವಂಥದ್ದೇ ಸಾಕ್ಷಿ ಅಂತ ನಾನು ಭಾವಿಸ್ತೇನೆ. ನಿಜ, ಭಾರತೀಯ ಜನತಾ ಪಾರ್ಟಿ ಅಧಿಕಾರದಲ್ಲಿತ್ತು. ಯಾವುದೋ ಕಾರಣಕ್ಕಾಗಿ ಭಾರತೀಯ ಜನತಾ ಪಾರ್ಟಿ ಒಂದು ಅಧಿಕಾರದಲ್ಲಿಲ್ಲ. ಆದರೆ ಅಧಿಕಾರದಲ್ಲಿ ಇಲ್ಲ ಅಂತ ಹೇಳಿ ಜನಪರವಾದಂಥ ಕೆಲಸಗಳಲ್ಲಿ ನಾವು ಯಾವತ್ತೂ ಹಿಂದೆ ಬಿದ್ದಿಲ್ಲ. ಕರ್ನಾಟಕದ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಇಡೀ ರಾಜ್ಯದಲ್ಲಿ ನಡೆಸ್ತಾ ಇರುವಂಥ ಆಡಳಿತ, ದುರಾಡಳಿತ ನಾನು ಸುಮಾರು 30 ವರ್ಷಗಳಿಂದ ನಾನು ಶಾಸಕನಾಗಿ, ಲೋಕಸಭಾ ಸದಸ್ಯನಾಗಿ, ಪಕ್ಷದ ಅಧ್ಯಕ್ಷನಾಗಿ, ಮುಖ್ಯಮಂತ್ರಿಯಾಗಿ, ಕೇಂದ್ರ ಮಂತ್ರಿಯಾಗಿ ನೋಡಿದ್ದೀನಿ. ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಇಂಥ ಭ್ರಷ್ಟ ಸರ್ಕಾರ ಕಳೆದ 70 ವರ್ಷಗಳಲ್ಲಿ ಇರಲಿಲ್ಲ. ಸಿದ್ದರಾಮಯ್ಯ DKC ಸರ್ಕಾರ ಅತ್ಯಂತ ಭ್ರಷ್ಟ ಸರ್ಕಾರ ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ ಅಂತ ಹೇಳುವಂಥ. ಜನಪರವಾದಂಥ ಕೆಲಸ ಅಂದರೆ ಯಾವುದೋ ಭಾಷಣ ಘೋಷಣೆಗಳನ್ನು ಮಾಡುವಂಥದ್ದಲ್ಲ. ನಮ್ಮ ಶಾಸಕರು ವಿಧಾನಸಭೆಯ ಒಳಗೆ ಸರ್ಕಾರವನ್ನು ಎಚ್ಚರಿಸುವಂಥ ಕೆಲಸ ಮಾಡುವಂಥದ್ದು ನಮ್ಮ ಜವಾಬ್ದಾರಿ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ. ನಾವು ನೋಡಿದ್ದೇವೆ, ನಮ್ಮ ಜಿಲ್ಲೆಯ ಶಾಸಕರು ಸುನೀಲ್ ಕುಮಾರ್ರ ನೇತೃತ್ವದಲ್ಲಿ ಭರತ್ ಶೆಟ್ಟರ್ ಇರ್ಬೋದು, ವೇದವ್ಯಾಸ್ ಕಾಮತ್ ಇರ್ಬೋದು, ಪೂಂಜಾರಿ ಇರ್ಬೋದು, ನಮ್ಮ ಸುಳ್ಯದ ಶಾಸಕ ಇರ್ಬೋದು, ಕಳೆದ ಅಧಿವೇಶನದಲ್ಲಿ ಪ್ರತಿಯೊಂದು ನಿಮಿಷ ಕೂಡ ವಿಧಾನಸಭೆಯ ಒಳಗಿದ್ದು ನಿಮ್ಮ ಸಮಸ್ಯೆಗಳನ್ನು ಆ ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡುವಂಥ ಕೆಲಸ ಮಾಡಿದರು. ಆದರೆ ಸಿದ್ದರಾಮಯ್ಯರಿಗಾಗಲಿ ಕಾಂಗ್ರೆಸ್ನ ಮಂತ್ರಿಗಳಿಗಾಗಿ ಎಚ್ಚರವೇ ಆಗಲಿಲ್ಲ. ಹನಿ ಟ್ರ್ಯಾಪ್ ಹಗರಣವನ್ನು ಒಬ್ಬ ಮಂತ್ರಿ ಇರ್ತಾನೆ,
ಅದನ್ನು ಅತ್ಯಂತ ಪ್ರಬಲವಾಗಿ ವಿಧಾನಸಭೆಯಲ್ಲಿ ಸನ್ಮಾನ್ಯ ಸುನೀಲ್ ಕುಮಾರ್ ಪ್ರಸ್ತಾಪ ಮಾಡ್ತಾರೆ, ತಪ್ಪಿಸಿಕೊಂಡು ಪಲಾಯನ ಮಾಡ್ತಾರೆ, 18 ಜನ ಶಾಸಕರನ್ನು ಹೊರಗೆ ಹಾಕ್ತಾರೆ. ಇದಾ ಪ್ರಜಾತಂತ್ರ ವ್ಯವಸ್ಥೆ? ಇದಾ ಪ್ರಜಾತಂತ್ರ ವ್ಯವಸ್ಥೆ? ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ವಿಧಾನಸಭೆ ಅಂತ ಹೇಳಿದ್ರೆ ಅದು ನಮ್ಮೊಂದು ದೇಗುಲ, ಜನರ ಎಲ್ಲ ಸಮಸ್ಯೆಗಳ ಪರಿಹಾರ ಕೊಡುವಂಥ ಒಂದು ಶ್ರದ್ಧಾ ಕೇಂದ್ರ. ಆದರೆ ಸಿದ್ದರಾಮಯ್ಯ ಮತ್ತು ಶಿವಕುಮಾರ್ ನಡ್ಕೊಂಡಂಥ ರೀತಿ ಕಂಡ್ರಲ್ಲ ನೀವು. ಬೆಲೆ ಏರಿಕೆ ಏನು? ಬೆಳಿಗ್ಗೆ ಹೇಳ್ತೀರಿ ಸ್ವಿಚ್ ಹಾಕಿದ್ರೆ ವಿದ್ಯುತ್ತಿಗೆ ಬೆಲೆ ಏರಿಕೆ, ಅರ್ಧ ಗ್ಲಾಸ್ ಕಾಫಿ ಕುಡಿಬೇಕು, ಅರ್ಧ ಗ್ಲಾಸ್ ಕಾಫಿಗೆ ಹಾಲಿಗೆ ಬೆಲೆ ಏರಿಕೆ, ಸ್ವಲ್ಪ ಹೊತ್ತಿನಲ್ಲಿ ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಬೇಕು, ಅದಕ್ಕೆ ಪೆಟ್ರೋಲ್ಗೆ ಬೆಲೆ ಏರಿಕೆ, ಮಧ್ಯದಲ್ಲಿ ನಿಮ್ಮ ಸ್ಟ್ಯಾಂಪ್ ಡ್ಯೂಟಿಗಳು, ಮತ್ತೊಂದು 48 ಐಟಮ್ಗಳಿಗೆ, ನನಗೆ ಸಮಯ ಇಲ್ಲ ಇದನ್ನು ಓದಿ ಹೇಳ್ತಿದ್ದೆ, 48 ಐಟಮ್ಗಳಿಗೆ ತೆರಿಗೆಗಳನ್ನು ಹೇರುವಂಥ ಅತ್ಯಂತ ನತದೃಷ್ಟ ಸರ್ಕಾರ ಅದು ಸಿದ್ದರಾಮಯ್ಯರ ಸರ್ಕಾರ. ನೀವು ನೋಡಿದ್ರಿ, ಇತಿಹಾಸದಲ್ಲಿ ಓದಿರ್ಬೋದು, ಅಲ್ಲಾವುದ್ದೀನ್ ಖಿಲ್ಜಿ ಮತ್ತೆ ಯಾರು ಮೊಹಮ್ಮದ್ ಬಿನ್ ತುಗ್ಲಕ್, ಇವರೆಲ್ಲ 60% 70% ಟ್ಯಾಕ್ಸ್ ಹಾಕಿ ಜನರ ಮೇಲೆ ಹಾಕಿದ್ದನ್ನು ನೀವು ಕಂಡಿದ್ದೀರಿ. ಪ್ರಾಯಶಃ ಮೊಹಮ್ಮದ್ ಬಿನ್ ತುಗ್ಲಕ್, ಅಲ್ಲಾವುದ್ದೀನ್ ಖಿಲ್ಜಿ ಅವರಿಗಿಂತ ಭ್ರಷ್ಟ ಒಂದು ಸರ್ಕಾರ, ಜನರ ಮೇಲೆ ಸವಾರಿ ಮಾಡುವಂಥ ಸರ್ಕಾರ ಅದು ಸಿದ್ದರಾಮಯ್ಯರ ಸರ್ಕಾರ. ಹೇಳ್ತಾರೆ ಸಿದ್ದರಾಮಯ್ಯ, ಏನ್ರಿ ಇವರು ಪಾದಯಾತ್ರೆ ಮಾಡಿದ ಕೂಡಲೇ ನಾವೇನು ಹೆದರ್ಕೊಳ್ತೀವ? ಯಾಕ್ರಿ ಇವರು ಪಾದಯಾತ್ರೆ ಮಾಡಬೇಕು? ಸ್ವಾಮಿ, ಅವತ್ತು ಬಳ್ಳಾರಿಗೆ ಹೋದ್ರಲ್ಲ, ರಾತ್ರಿ ಹಗಲು ಬಳ್ಳಾರಿಗೆ ಹೋದ್ರಲ್ಲ, ಆ ಮಸಾಜ್ ಮಾಡುವನ್ನು ಒಟ್ಟಿಗೆ ಇಟ್ಕೊಂಡಿದ್ರಿ, ಒಂದು ಮೆಡಿಕಲ್ ವ್ಯಾನ್ ಒಟ್ಟಿಗೆ ಇಟ್ಕೊಂಡಿದ್ರಿ, ಇಂಥವರನ್ನೆಲ್ಲ ಸೇರಿಸಿಕೊಂಡು ನೀವು ಬಳ್ಳಾರಿಗೆ ಪಾದಯಾತ್ರೆ ಮಾಡಿದ್ರಲ್ಲ, ಯಾಕೆ ಮಾಡಿದ್ರಿ? DK ಶಿವಕುಮಾರ್ ಅವರು ಭಾರಿ ದೊಡ್ಡ ಪಾದಯಾತ್ರೆ ಇತ್ತೀಚೆಗೆ ನಡೆದದ್ದು. ಆ ಪಾದಯಾತ್ರೆಗಳು ಫಲಕಾರಿ ಆಗಲಿಲ್ಲ. ಭಾರತೀಯ ಜನತಾ ಪಾರ್ಟಿ ಈ ರೀತಿ ಬೆಲೆ ಏರಿಕೆ ಇರ್ಬೋದು, ಕಾನೂನು ಸುವ್ಯವಸ್ಥೆ ಅಧಪತನ ಇರ್ಬೋದು, ಸರ್ಕಾರಿ ಖಜಾನೆಗಳನ್ನು ಲೂಟಿ ಮಾಡುವಂಥ ಸಂಗತಿಗಳಿರ್ಬೋದು, ಹಿಂದೂ ಕಾರ್ಯಕರ್ತರ ಮೇಲೆ ಸವಾರಿಗಳಿರ್ಬೋದು, ಹಾಡು ಹಗಲೇ ಬ್ಯಾಂಕ್ ಲೂಟಿ ಕೊಳ್ಳೆ ಹೊಡುವಂಥ ವ್ಯವಸ್ಥೆಗಳಿರ್ಬೋದು, ಇದನ್ನೆಲ್ಲವನ್ನು ಇವತ್ತು ನೋಡ್ತಾ ಇರುವಂಥ ಕಾಲಘಟ್ಟ ಬಂದಿದೆ. ನಾನು ಸಿದ್ದರಾಮಯ್ಯರಿಗೆ ಹೇಳಲಿಕ್ಕೆ ಹೆಜ್ಜೆ ಪಡ್ತಾ ಇದ್ದೇನೆ, ಮೂಡ ಹಗರಣ, ನಿಮ್ಮ ಮನೆಯವರು 14 ಸೈಟ್ ಅವರ ಹೆಸರಿನಲ್ಲಿ ತಗೊಳ್ಳುವಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ರೆ, ಇಲ್ಲ ನಾನೇನು ತಪ್ಪು ಮಾಡಿಲ್ಲ, 14 ಸೈಟು ಅದು ಕಾನೂನು ಪ್ರಕಾರ ಸಿಕ್ಕಿದೆ ಅಂತ ಹೇಳಿದರು. ಭಾರತೀಯ ಜನತಾ ಪಾರ್ಟಿ ಬೆಂಗಳೂರಿಂದ ಮೈಸೂರಿಗೆ ನಮ್ಮ ಅತ್ಯಂತ ದೊಡ್ಡ ಬೃಹತ್ ಯಾತ್ರೆಯನ್ನು ಮಾಡ್ತು. ನಮ್ಮ ಯಾತ್ರೆಯ ಪ್ರತಿಫಲವಾಗಿ ನಮ್ಮ ಯಾತ್ರೆಯ ಕೊನೆಯಾಗುವ ದಿವಸ ಸಿದ್ದರಾಮಯ್ಯ ಹೇಳಿದ್ರು, 14 ಸೈಟನ್ನು ನಾನು ಪುನಃ ಕೊಟ್ಟು ಬಿಡ್ತೇನೆ. ಅಂದ್ರೆ ತಪ್ಪು ಒಪ್ಪಿಕೊಂಡ್ರು ಕೊಡುವಂತ ಕೆಲಸ. ನಿಮ್ಮಂತ ಕಾರ್ಯಕರ್ತರ ಆ ಜನಾಕ್ರೋಶಕ್ಕೆ ಅವ್ರದ್ದು ಮಾಡಿದಂತ ನಿಮ್ಗೆ ಗೊತ್ತಲ್ಲ. ವಾಲ್ಮೀಕಿ ಹಗರಣದಲ್ಲಿ ಬೀದಿಗಿಳಿದು ಹೋರಾಟ ಮಾಡಿ ವಿಧಾನಸಭೆಯೊಳಗೆ ಹೋರಾಟ ಮಾಡುವಂತ ಕೆಲಸ ಭಾರತೀಯ ಜನತಾ ಪಾರ್ಟಿ ಕೈಗೆತ್ತಿಕೊಳ್ತು. ಅವರ ಪ್ರಥಮ ವಿಕೆಟ್ ಒಬ್ಬ ಮಂತ್ರಿ ರಾಜೀನಾಮೆ ಕೊಟ್ಟು ಮನೆಗೆ ಹೋಗುವಂತ ಕೆಲಸ ಮಾಡಿದ್ರೆ ಅದು ಭಾರತೀಯ ಜನತಾ ಪಾರ್ಟಿ ಹೋರಾಟದಿಂದ ಅಂತ ನಾವು ತಿಳ್ಕೊಳ್ಬೇಕಾಗಿದೆ ಬಂಧುಗಳೇ. ಇವತ್ತು ಕೂಡ ಸಿದ್ದರಾಮಯ್ಯ ಅವರಿಗೆ ಭಾರಿ ಹೆದರಿಕೆ. ವಕ್ಫ್ ಹಗರಣ ಇತ್ತೀಚೆಗೆ ಅತ್ಯಂತ ದೊಡ್ಡ ಹಗರಣ ಕರ್ನಾಟಕದಲ್ಲಿ. ನಮ್ಮ ಹೋರಾಟಗಳು ಅತ್ಯಂತ ಪ್ರಭಾವಶಾಲಿಯಾಗಿ ಆದದ್ದನ್ನು ನೀವು ಕಂಡಿದ್ದೀರಿ. ಕೇಂದ್ರದವರು ಕರ್ನಾಟಕದಲ್ಲಿ ನಡೆದಂಥ ವಿದ್ಯಮಾನಗಳನ್ನು ಗಮನದಲ್ಲಿಟ್ಕೊಂಡು ವಕ್ಫ್ ಕಾಯ್ದೆಗೆ ತಿದ್ದುಪಡಿ ತರುವಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ರು. ಅದರಲ್ಲಿಯೂ ನಮ್ಮ ಹೋರಾಟ ಫಲಪ್ರದ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಯಾವುದೆಲ್ಲ ಜನವಿರೋಧಿ ಕಾರ್ಯಕ್ರಮಗಳಿದಾವ ಅದರ ವಿರುದ್ಧ ಮೊನ್ನೆ ಬೆಂಗಳೂರಿನಲ್ಲಿ 2 ಜನ ಹುಡುಗಿಯರು ಮಾರ್ಗದಲ್ಲಿ ಹೋಗ್ತಾ ಇದ್ರೆ ರಾತ್ರಿ ಯಾರೋ ಒಬ್ಬ ಹಿಂದಿಂದ ಬಂದ ಆ ಹುಡುಗಿಯನ್ನು ತಬ್ಬಿಕೊಂಡು ಮುತ್ತಿಟ್ಲಿಕ್ಕೆ ಬಂದ. ಯಾರ್ದು ಹೆದರಿಕೆ ಇಲ್ಲ, ದನದ ಕೆಚ್ಚಿಗೆ ಹೋಯ್ತಾರೆ. ಹಿಂದೂ ಯುವಕರನ್ನ ಬೇರೆ ಬೇರೆ ರೀತಿಯಲ್ಲಿ ಹೆದರಿಸಿ ಆತ್ಮಹತ್ಯೆಗೆ ದುಡ್ಡುವಂತ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ. ಮೊನ್ನೆ ನಮ್ಮ ಮಡಿಕೇರಿಯಲ್ಲಿ ಸೋಮಾರ್ಪೇಟೆಯ ನಮ್ಮ ಮಿತ್ರ ವಿನಯ ಆತ್ಮಹತ್ಯೆಗೆ ಶರಣಾದ್ದನ್ನು ಕಂಡಿದ್ದೇವೆ. ಬೆಳಗಾವಿಯಿಂದ ಹಿಡಿದು ಗುಲ್ಬರ್ಗದವರೆಗೆ ಬೇರೆ ಬೇರೆ ಜನ ಆತ್ಮಹತ್ಯೆಗೆ ಪ್ರೊವೊಕೇಶನ್ ಮಾಡೋದು, ಅಧಿಕಾರಿಗಳಿಂದ ಬೆದರಿಕೆ ತಂತ್ರ ಕೊಡೋದು, ಇದನ್ನೆಲ್ಲ ಮಾಡುವಂತ ಕೆಲಸ. ಇದಕ್ಕಾಗಿ ನಾವು ಬೀದಿಗಿಳಿಯುವಂತ ಅನಿವಾರ್ಯ ಪರಿಸ್ಥಿತಿ ಬಂದಿದೆ. ಅದಕ್ಕಾಗಿ ಈ ಜನಾಕ್ರೋಶ ಯಾತ್ರೆಗಳನ್ನು ನಾವು ಮಾಡ್ತಾ ಇದ್ದೇವೆ. ಪ್ರಾಯಶಃ ನನಗೆ ಅನಿಸಿದೆ, ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆ ಅತ್ಯಂತ ಪ್ರಜ್ಞಾವಂತ ಜನ, ದಕ್ಷಿಣ ಕನ್ನಡ ಜಿಲ್ಲೆಯ ಜನ ಪ್ರತಿಯೊಂದು ವಿಚಾರಗಳನ್ನು ತಿಳಿದಂತ ಜನ, ದಕ್ಷಿಣ ಕನ್ನಡ ಜಿಲ್ಲೆಯ ಜನಪರವಾದಂಥ ಹೋರಾಟಕ್ಕೆ ಎಲ್ಲ ರೀತಿಯ ಸಹಕಾರಗಳನ್ನು ಕೊಡುವಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದನ್ನು ಕಂಡಿದ್ದೇವೆ ನಾವು. ಅದಕ್ಕಾಗಿ ನನಗೆ ತುಂಬ ಸಂತೋಷ ಆಗಿದೆ. ಮಧ್ಯಾಹ್ನದ ಉರಿ ಬಿಸಿಲನ್ನು ಲೆಕ್ಕಿಸದೆ
ಸಾವಿರಾರು ಮಂದಿ ಕಾರ್ಯಕರ್ತರು ನಮ್ಮ ಅಭಿಮಾನಿಗಳು ಬಂದು ಸೇರಿರುವಂಥದ್ದು. ಇಂಥ ಭ್ರಷ್ಟ ಸರ್ಕಾರಕ್ಕೆ ಪಾಠ ಕಲಿಸಬೇಕು. ಬಿಜೆಪಿಯ ರಾಜ್ಯ ಘಟಕದ ಜೊತೆ ನಾವಿದ್ದೇವೆ ಅಂತ ಹೇಳಿ ನಿಮ್ಮ ಆ ಒಂದು ಬೆಂಬಲವನ್ನು ಘೋಷಣೆ ಮಾಡಲಿಕ್ಕೆ ನೀವೆಲ್ಲ ಬಂದಿದ್ದೀರಿ ಅಂತ ಭಾವಿಸ್ತಾ ಇದ್ದೇವೆ. ಭಾರತೀಯ ಜನತಾ ಪಾರ್ಟಿ ನಮ್ಮ ಜವಾಬ್ದಾರಿಯನ್ನು ಯಾವತ್ತೂ ಮರೆಯುವುದಿಲ್ಲ. ಆ ಜವಾಬ್ದಾರಿಯಲ್ಲಿ ಮುಂದೆ ಹೋಗ್ತೇವೆ. ಇದನ್ನೊಂದು ಲಾಜಿಕಲ್ ಎಂಡಿಗೆ ತಗೊಂಡೋಗುವವರೆಗೆ ನಾವು ಸುಮ್ಮನೆ ವಿರಮಿಸುವುದಿಲ್ಲ. ಬೆಲೆ ಏರಿಸಿದನ್ನು ಮತ್ತೆ ಕೆಳಗಿಳಿಸುವಂತ ಆ ಎಲ್ಲ ಪ್ರಯತ್ನಗಳನ್ನು ಕಾಂಗ್ರೆಸ್ ಸರ್ಕಾರ ಕೂಡ ಪರೋಕ್ಷವಾಗಿ ಮಾಡುವಂತ ಒಂದು ಸಂಗತಿಗಳು ಈಗಾಗಲೇ ನಡೀತಾ ಇರುವಂತ ನಮ್ಮೆಲ್ಲರ ಗಮನಕ್ಕೆ ಬಂದಿದೆ. ನಮ್ಮ ಹೋರಾಟ ಮುಂದುವರಿಲಿ. ಬಿಜೆಪಿ ನಿಮ್ಮ ಪರವಾಗಿದೆ, ನಿಮ್ಮ ಜೊತೆಯಾಗಿದೆ, ಜನಪರವಾಗಿದೆ. ನಿಮ್ಮೆಲ್ಲರ ಆಶೀರ್ವಾದದಿಂದ ಜನರ ಮೇಲಿರುವಂತ ಕಾನೂನಿನ ಅವ್ಯವಸ್ಥೆ, ಬೆಲೆ ಏರಿಕೆ, ಇದಕ್ಕೆಲ್ಲ ಉತ್ತರ ಸಿಕ್ಕುವಂಥದ್ದಾಗಲಿ ಅಂತ ಹೇಳುವಂತ ಮಾತನ್ನು ಮಾತ್ರ ಈ ಸಂದರ್ಭದಲ್ಲಿ ಹೇಳಿ ತಮಗೆಲ್ಲ ಶುಭ ಹಾರೈಕೆ ಮಾಡಿ ನನ್ನ ಮಾತು ನಿಲ್ಲಿಸ್ತೇನೆ. ಜೈ ಹಿಂದ್. ತಾಕತ್ತು ದಾದಾನ್ವರ ತುಷ್ಪವನಂಚಿನ ಅವಶ್ಯಕತೆಗೊಂಡು ಭಾರತ್ ಮಾತಾ ಕಿ, ಭಾರತೀಯ ಜನತಾ ಪಾರ್ಟಿಗೆ, ಬಿಜೆಪಿಯ ಜನಪರ ಹೋರಾಟಕ್ಕೆ, ಸಿದ್ದರಾಮಯ್ಯ ಸರ್ಕಾರಕ್ಕೆ, ಹಿಂದೂ ವಿರೋಧಿ ಸಿದ್ದರಾಮಯ್ಯ ಸರ್ಕಾರಕ್ಕೆ, ಭಾರತೀಯ ಜನತಾ ಜನರ ಆಕ್ರೋಶಕ್ಕೆ ಒಂದು ವೇದಿಕೆ, ಜನರ ಕೋಪಕ್ಕೆ ಒಂದು ವೇದಿಕೆ, ಜನರ ನೋವಿಗೆ ಒಂದು ವೇದಿಕೆ ಆಗಿರುವಂತಹ ಜನಾಕ್ರೋಶ ಯಾತ್ರೆಯ ನೇತೃತ್ವವನ್ನು ವಹಿಸಿಕೊಂಡು ನಮ್ಮೆಲ್ಲರನ್ನ ಮುನ್ನಡೆಸಿಕೊಳ್ತಾ ಇರುವಂತಹ ನಮ್ಮೆಲ್ಲರ ಪ್ರೀತಿಯ ನಾಯಕ, ಈ ರಾಜ್ಯದ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿರುವಂತಹ ಸನ್ಮಾನ್ಯ BY ವಿಜೇಂದ್ರ ಅವರೇ, ವೇದಿಕೆಯಲ್ಲಿರುವಂತಹ DV ಸದಾನಂದ ಗೌಡ್ರೆ, ಶ್ರೀರಾಮುಲು ಅವರೇ, ಸುನಿಲ್ ಕುಮಾರ್ ಅವರೇ, ಎಲ್ಲ ನಾಯಕರೇ ಮತ್ತು ವೇದಿಕೆಯ ಮುಂಭಾಗದಲ್ಲಿರುವಂತ ಹಿಂದುತ್ವದ ಭದ್ರ ಕೋಟೆಯ ವೀರ ಸೇನಾನಿಗಳೇ, ಭಾರತೀಯ ಜನತಾ ಪಾರ್ಟಿಯ ದೇವ ದುರ್ಲಭ ಕಾರ್ಯಕರ್ತ ಬಂಧುಗಳೇ, ನಾನು ಈ ಸಂದರ್ಭದಲ್ಲಿ ಈ ಹಿಂದುತ್ವದ ಭದ್ರ ಕೋಟೆಯಿಂದ, ತುಳುನಾಡಿನ ನೆಲದಿಂದ ಈ ಜನಾಕ್ರೋಶ ಯಾತ್ರೆಗೆ ಬೆಂಬಲವಾಗಿ ನಾವೆಲ್ಲ ಬಂದಿದ್ದೀರಿ. ತಮಗೆ ಅತ್ಯಂತ ಕಳಕಳಿಯಿಂದ ಕೈ ಮುಗಿದು ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಈ ಹೋರಾಟ ಇವತ್ತು ಪ್ರಾರಂಭ ಮಾತ್ರ. ಬಂಧುಗಳಲ್ಲಿ ಹಲವಾರು ಹೋರಾಟವನ್ನು ಇದೇ ಸ್ಥಳದಿಂದ ನಾವು ಮಾಡಿದ್ದೇವೆ. ವೇದವ್ಯಾಸ ಕಾಮತ್ರ ಮೇಲೆ ಕೇಸ್ ಆಗುವಂತಹ ಸಂದರ್ಭದಲ್ಲಿ ಹೋರಾಟವನ್ನು ಮಾಡಿದ್ವಿ. ನಮ್ಮ ಕಾರ್ಯಕರ್ತರನ್ನ ಕೆಣಕಲಿಕ್ಕೆ ಬಂದಂತಹ ಸಂದರ್ಭದಲ್ಲಿ ಹೋರಾಟವನ್ನು ಮಾಡಿದ್ವಿ. ಈ ಜಿಲ್ಲೆಯಲ್ಲಿ ಗೋಹತ್ಯೆ ನಿರಂತರವಾಗಿ ನಡೀತಾ ಇರುವಂತಹ ಸಂದರ್ಭದಲ್ಲಿ, ಗೋವುಗಳನ್ನು ಬೇಕಾಬಿಟ್ಟಿ ಕೊಂಡೋಗುವಂತಹ ಸಂದರ್ಭದಲ್ಲಿ ಹೋರಾಟವನ್ನು ಮಾಡಿದ್ದೇವೆ. ಆದರೆ ಈ ದಪ್ಪ ಚರ್ಮದ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ನಾಚಿಕೆ, ಮಾನ, ಮರ್ಯಾದೆ ಎಲ್ಲವನ್ನು ಬಿಟ್ಟಂತ ಸರ್ಕಾರ ಕರ್ನಾಟಕದ ಇತಿಹಾಸದಲ್ಲಿ ಯಾವುದಾದ್ರೂ ಬಂದಿದ್ರೆ ಅದು ಸಿದ್ದರಾಮಯ್ಯ ನೇತೃತ್ವದ ಈ ಕಾಂಗ್ರೆಸ್ ಸರ್ಕಾರ ಅಂತ ಅತ್ಯಂತ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬಂಧುಗಳು, ಈ ರಾಜ್ಯದಲ್ಲಿ ಇನ್ನೆಂದೂ ಈ ಇತಿಹಾಸ ಇರಲಿಲ್ಲ. ಸೋತ ಅಭ್ಯರ್ಥಿಗಳು ಅವರ ಲೆಟರೇಟ್ ನಲ್ಲಿ ಈ ಜಿಲ್ಲೆಯಲ್ಲಿ ಟ್ರಾನ್ಸ್ಫರ್ನ ದಂಧೆ ಮಾಡ್ತಾ ಇದ್ದಾರೆ. ಈ ಪೊಲೀಸರನ್ನ ಸೋತ ಅಭ್ಯರ್ಥಿಗಳು ಅವರ ತಾಳಕ್ಕೆ ಕುಣಿಸುವಂತ ಒಂದು ವ್ಯವಸ್ಥೆ ಈ ಜಿಲ್ಲೆಯಲ್ಲಿ ಯಾವತ್ತಾದ್ರೂ ನಿರ್ಮಾಣ ಆಗಿದ್ರೆ ಅದು ಈ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರದಲ್ಲಿ. ಒಂಚೂರು ನಾಚಿಕೆ ಇಲ್ಲದಂತಹ ಸರ್ಕಾರ. 4% ಅನ್ನ ಕಾಂಟ್ರಾಕ್ಟ್ಗಳಲ್ಲಿ ಮುಸಲ್ಮಾನರಿಗೆ ಕೊಡುವಂತಹ ದಾರ್ಶತನವನ್ನು ಮೆರೆಸುವಂತಹ ಸರ್ಕಾರ ಸಿದ್ದರಾಮಯ್ಯನ ಸರ್ಕಾರ ಏನು ಶಾಶ್ವತ ಅಂತ ಅನ್ಕೊಂಡಿದ್ದಾರೆ ಇವರು. ಬಂಧುಗಳೇ, ನಾನು ಈ ಸಂದರ್ಭದಲ್ಲಿ ರಾಜ್ಯ ಅಧ್ಯಕ್ಷರಿಗೆ ಅತ್ಯಂತ ಸ್ಪಷ್ಟವಾಗಿ ಇಲ್ಲಿರುವ ಎಲ್ಲ ಕಾರ್ಯಕರ್ತರ ಪರವಾಗಿ ಹೇಳ್ತಾ ಇದ್ದೇನೆ. ನೀವು ಮುನ್ನುಗ್ಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಈ ಹಿಂದುತ್ವದ ನೆಲದ ಕಾರ್ಯಕರ್ತರು ನಾವೆಲ್ಲರೂ ಒಂದೇ ಸ್ವರದಲ್ಲಿ ಒಂದಾಗಿ ಒಟ್ಟಾಗಿ ಈ ಸಿದ್ದರಾಮಯ್ಯ ನೇತೃತ್ವದ ಹಿಂದೂ ವಿರೋಧಿ ಸರ್ಕಾರವನ್ನ ತೊಲಗಿಸುವ ತನಕ ಅದೆಷ್ಟೇ ದಿನವಾಗಲಿ ಹೋರಾಟ ನಿಲ್ಲುವುದಿಲ್ಲ ಅನ್ನುವಂಥದ್ದನ್ನು ಈ ನೆಲದಿಂದ ಅತ್ಯಂತ ಸ್ಪಷ್ಟವಾಗಿ ತಮ್ಮೆಲ್ಲರ ಬೆಂಬಲದೊಂದಿಗೆ, ತಮ್ಮೆಲ್ಲರ ಸಹಕಾರದೊಂದಿಗೆ ರಾಜ್ಯ ಅಧ್ಯಕ್ಷರಿಗೆ ಭರವಸೆಯ ಮಾತುಗಳನ್ನು ಹೇಳ್ತಾ ಹೆಚ್ಚಿಗೆ ಏನನ್ನು ಮಾತನಾಡಿದೆ. ನಮ್ಮ ರಾಜ್ಯಾಧ್ಯಕ್ಷರು ನಮಗೆ ಮಾರ್ಗದರ್ಶನವನ್ನು ನೀಡಲಿಕ್ಕಿದ್ದಾರೆ. ಮುಂದಿನ ದಿವಸದ ಹೋರಾಟದ ರೂಪುರೇಷೆಯನ್ನು ಹೇಳಲಿಕ್ಕಿದ್ದಾರೆ. ಗ್ರಾಮಗಳಲ್ಲಿ, ಬೂತ್ಗಳಲ್ಲಿ ಕಾಂಗ್ರೆಸ್ನ ಈ ದುರಾಡಳಿತವನ್ನು ವಿರೋಧಿಸೋಣ, ಕಾಂಗ್ರೆಸ್ನ ಹಿಂದೂ ವಿರೋಧಿ ನೀತಿಯನ್ನು ವಿರೋಧಿಸೋಣ, ಕಾಂಗ್ರೆಸ್ನ ಭ್ರಷ್ಟಾಚಾರದ ನೀತಿಯನ್ನು ವಿರೋಧಿಸೋಣ. ಒಂದಾಗಿ ಒಟ್ಟಾಗಿ ಮತ್ತೊಮ್ಮೆ ಈ ನೆಲದಲ್ಲಿ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದ, ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸಂಕಲ್ಪದ ಸಬ್ಕಿ ಸಾಥ್ ಸಬ್ಕಾ ವಿಕಾಸ್ ಅನ್ನುವಂತ ಪರಿಕಲ್ಪನೆಯ ಸರ್ಕಾರ ಬರುವ ತನಕ ವಿರಮಿಸದಿರೋಣ ಅಂತ ಹೇಳ್ತಾ ತಮಗೆಲ್ಲರಿಗೂ ಮತ್ತೊಮ್ಮೆ ಕೈ ಮುಗಿದು ಧನ್ಯವಾದಗಳನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್. ಭಗವಂತ ಧೈರ್ಯವನ್ನು ಕೊಡ್ಲಿ, ನಮ್ಮೆಲ್ಲರ ಶಕ್ತಿ ಧೈರ್ಯವನ್ನು ಕೊಟ್ಟು ಆಯುಷ್ಯನ್ನು ಕೊಟ್ಟು ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಕಟ್ಟಂತ ಶಕ್ತಿ ಕರ್ನಾಟಕ ರಾಜ್ಯದಲ್ಲಿ 2028ರಲ್ಲಿ ಅಧಿಕಾರಕ್ಕೆ ಬರಲಂತ
ಆಶೀರ್ವಾದವನ್ನು ಮಾಡಲಿ ಅನ್ನಂತ ವಿನಂತಿಯನ್ನು ಕೂಡ ಮಾಡ್ಕೊಂತೀನಿ. ಯಾಕಂದ್ರೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಅನೇಕ ಹೋರಾಟಗಳನ್ನು ಮಾಡುತ್ತಾ ಇದೆ. ಬಹುಶಃ ಬೆಲೆ ಏರಿಕೆ ವಿಚಾರದಲ್ಲಿ ಒಂದು ಗಾಳಿಯನ್ನು ಬಿಟ್ಟರೆ ಎಲ್ಲವನ್ನು ಕೂಡ ತುಟ್ಟಿ ಮಾಡಿ ಕುಂತಾರ. ಇವತ್ತು ಕಾಂಗ್ರೆಸ್ ನಾಯಕರೆಲ್ಲರೂ ಕೂಡ ಇವತ್ತು ಒಂದು ತಿಳ್ಕೊಂಡಾರ, ಶಾಸಕರು ಸಂಸದರು ಅವರೆಲ್ಲರೂ ಕೂಡ ಒಂದೇ ಒಂದು, ಎಲ್ಲಿ ಕೂಡ ಕೆಲಸ ಮಾಡೋದು ಬೇಕಾಗಿಲ್ಲ, ಕೇವಲ ಗ್ಯಾರಂಟಿಗಳ ಜೊತೆಲಿ ಓಡ್ತಾ ಇದ್ದಾರೆ. ಇವತ್ತು ಗ್ಯಾರಂಟಿಗಳ ಜೊತೆಲಿ ಏನು ಸರ್ಕಾರ ಓಡ್ತಾ ಇದ್ದಾರೋ, ಮುಖ್ಯಮಂತ್ರಿಗಳು ಓಡ್ತಾ ಇದ್ದಾರೋ, ಶಾಸಕರು ಓಡ್ತಾ ಇದ್ದಾರೋ, ನಮ್ಮ ಜೀವಕ್ಕೆ ಬೆಲೆ ಇಲ್ಲಾರ್ದಂತೆ, ಜೀವಕ್ಕೆ ಒಂದು ಭದ್ರತೆ ಇಲ್ಲಾರ್ದಂತೆ, ಒಂದು ಜೀವಕ್ಕೆ ಗ್ಯಾರಂಟಿ ಇಲ್ಲಾರ್ದಂತೆ ಇವತ್ತು ಕಾಂಗ್ರೆಸ್ಸಿನ ಸರ್ಕಾರ ಮಾಡ್ತಾ ಇದೆ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಆಡಳಿತ ಬಂದಂತ ಟೈಮಲ್ಲಿ, ನಾನು ಇಡೀ ಕರ್ನಾಟಕ ರಾಜ್ಯದಲ್ಲಿ ಪ್ರವಾಸ ಮಾಡಿದಂತ ಟೈಮಲ್ಲಿ ಯಾರ್ದು ಜಾಸ್ತಿ ಆಗುತ್ತೆ ಅಂದ್ರಿಗಿನ ಎಲ್ಲ ಜಿಹಾದಿಗಳೆಲ್ಲರೂ ಕೂಡ ಎದ್ದು ನಿಂತು ಹಿಂದೂಗಳೆಲ್ಲರೂ ಕೂಡ ಮುಗಿಸಂತ ಕೆಲಸ ಕಾಂಗ್ರೆಸ್ ಸರ್ಕಾರ ಯಾವತ್ತೇ ಒಂದು ಅಧಿಕಾರಕ್ಕೆ ಬರ್ತನೋ ಅವತ್ತೆಲ್ಲ ಕೂಡ ಈ ಷಡ್ಯಂತ್ರ ನಡ್ಕೊಂತ ಬಂದಿದೆ. ಜಿಹಾದಿಗಳು ಬಂದಂತ ಟೈಮಲ್ಲಿ ರಾಕ್ಷಸರ ತರ ವರ್ತನೆಯನ್ನ ಮಾಡಿ ಹಿಂದೂಗಳನ್ನು ಹತ್ಯೆ ಮಾಡುವಂತ ಕೆಲಸ ಮಾಡ್ತಾ ಇದೆ. ಅದಕ್ಕೋಸ್ಕರವಾಗಿ ಇವತ್ತು ಮಡಿಕೇರಿಯಲ್ಲಿ ಮಾತಾಡುವಂತ ಟೈಮಲ್ಲಿ ನಾನು ಹೇಳಿದೆ, ಇವತ್ತು ಯಾರೊಬ್ಬ ಕಾರ್ಯಕರ್ತರು ಕೂಡ ನೀವು ನೋವನ್ನು ಪಟ್ಟು ಯಾರೋ ಒಬ್ರು ದೌರ್ಜನ್ಯ ಮಾಡ್ತಾರೆ ಅಂದೇಳಿ ಯಾವ ರೀತಿಯಲ್ಲಿ ವಿನಯರ ಆತ್ಮಹತ್ಯೆಯನ್ನು ಮಾಡಿಕೊಂಡ್ರು, ಅಲ್ಲಿದ್ದಂತ ಶಾಸಕರು ಪೋಪಣ್ಣವರು ಅವ್ರ ಒತ್ತಡದಿಂದ ಅವರು ಏನು ವಿನಯ ಆತ್ಮಹತ್ಯೆಯನ್ನು ಮಾಡಿಕೊಂಡ್ರು, ಮುಂದಿನ ದಿನಗಳಲ್ಲಿ ಯಾವೊಬ್ಬ ಕಾರ್ಯಕರ್ತರು ಕೂಡ ನಮ್ಮ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಆತ್ಮಹತ್ಯೆಗಳನ್ನು ಮಾಡ್ಕೋಬಾರ್ದು, ಹೆದರಬಾರ್ದು, ಬೆದರಬಾರ್ದು. ನಿಮ್ಮ ಜೊತೆಲಿ ಭಾರತೀಯ ಜನತಾ ಪಾರ್ಟಿ ಇರುತ್ತೆ ಅನ್ನಂತ ಮಾತನ್ನು ಕೂಡ ತಮ್ಮೆಲ್ಲರಿಗೂ ನಾನು ಹೇಳ್ತಾ ಇದ್ದೀನಿ. ಅದಕ್ಕೋಸ್ಕರವಾಗಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಒಂದು ಕಡೆ ಪೊಲೀಸ್ ಸ್ಟೇಷನ್ ಮೇಲೆಗಳೇ ಕಲ್ಲುಗಳನ್ನು ತೂರ್ತಾ ಇದ್ದಾರ, ಒಂದು ಕಡೆ ಹಿಂದೂ ಕಾರ್ಯಕರ್ತರುಗಳ ಮೇಲೆ ಕೊಲೆ ಮಾಡ್ತಾ ಇದ್ದಾರ, ಒಂದು ರೀತಿ ಎಲ್ಲಾ ರೀತಿಯಲ್ಲೂ ಕೂಡ ನಮ್ಮ ಹಿಂದೂ ಕಾರ್ಯಕರ್ತರ ಮೇಲೆ ಒತ್ತಡವನ್ನು ತಂದು ಆತ್ಮಹತ್ಯೆಗಳನ್ನು ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು. ಅದಕ್ಕೋಸ್ಕರವಾಗಿ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಹೋರಾಟವನ್ನು ಆಗಬೇಕಾದ್ರಿಗಿನ ನಮ್ಮೆಲ್ಲ ಕಾರ್ಯಕರ್ತರು ನಿಲ್ಲಬೇಕಾಗಿದೆ. ಅದಕ್ಕೋಸ್ಕರವಾಗಿ ರಾಜ್ಯದಲ್ಲಿ ಸಂಪೂರ್ಣವಾಗಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ನಾಶ ಆಗಿಬಿಟ್ಟಿದೆ, ನೆಲಕ್ಕಚ್ಚು ಆಗಿದೆ. ಎಲ್ಲ ರೀತಿಯಲ್ಲೂ ಕೂಡ ಕಾಂಗ್ರೆಸ್ಗೆ ಪಾಠವನ್ನು ಕಲಿಸಬೇಕಾದ್ರಿಗಿನ ನಮ್ಮ ಕಾರ್ಯಕರ್ತರೆಲ್ಲರೂ ಕೂಡ ಒಂದಾಗಬೇಕಾಗಿದೆ. ಸನ್ಮಾನ್ಯ ವಿಜಯೇಂದ್ರ ಅವರೇ, ಇದೇ ರೀತಿಯಲ್ಲಿ ಒಂದು ಮಂಗಳೂರಿನಲ್ಲಿ ಒಂದು ಕಾರ್ಯಕ್ರಮ ನಡೆಯುವಂತ ಟೈಮಲ್ಲಿ ಇದೇ ರೀತಿಯಲ್ಲಿ ಕಾಂಗ್ರೆಸ್ಸಿನ ಪಕ್ಷ ಒಂದು ಅಧಿಕಾರದಲ್ಲಿದ್ದಂತ ಟೈಮಲ್ಲಿ ನಮ್ಮ ಕಾರ್ಯಕರ್ತರುಗಳ ಮೇಲೆ ದೌರ್ಜನ್ಯ ಮಾಡಿ ಹಿಂದೂ ಪರ ಸಂಘಟನೆಗಳೆಲ್ಲ ಹೋರಾಟಗಾರರ ಮೇಲೆ ಇವತ್ತು ಕೇಸುಗಳನ್ನು ಮಾಡಿದಂತ ಟೈಮಲ್ಲಿ ಅವತ್ತು ಯಡಿಯೂರಪ್ಪರು ಕುಂತಿದ್ರು. ನಾನೊಂದು ಮಾತನ್ನು ಹೇಳಿದ್ದೆ, ನಮ್ಮ ಸರ್ಕಾರ ಬಂದ ನಂತರ ಹಿಂದೂ ಪರ ಸಂಘಟನೆಗಳು ಮಾಡಿದಂತ ಎಲ್ಲ ಹೋರಾಟಗಾರರನ್ನ ಕೇಸ್ ಹಾಕಿದಾರ, RSS ಬಜರಂಗ ದಳದ ಕಾರ್ಯಕರ್ತರ ಮೇಲೆ ಕೇಸ್ ಹಾಕಿದಾರ, ಎಲ್ಲ ಕೇಸುಗಳನ್ನು ತೆಗೆಸ್ತೀನಿ ಅನ್ನೋ ಮಾತನ್ನು ಕೊಟ್ಟಿದ್ದೆ. ಆದ್ರೆ ನಮ್ಮ ತಪ್ಪದಿಂದ ನಮ್ಮ ಹಿಂದೂ ಪರ ಕಾರ್ಯಕರ್ತರ ಮೇಲೆ ಇದ್ದಂತ ಕೇಸ್ಗಳನ್ನು ತೆಗಿಲಿಕ್ಕೆ ಆಗ್ಲಿಲ್ಲ. ಅದು ಒಪ್ಪಂತ ನಮ್ಮ ತಪ್ಪದಿಂದ ನಾವು ತೆಗಿಲಿಕ್ಕೆ ಆಗ್ಲಿಲ್ಲ. ಆದ್ರೆ ಕಾಂಗ್ರೆಸ್ನವರು PSI ಮಾಡಿದಂತ ಎಲ್ಲ ಕೇಸುಗಳನ್ನು ಅವರು ತೆಗೆದಾಕುವಂತ ಕೆಲಸ ಕಾಂಗ್ರೆಸ್ ಪಾರ್ಟಿ ಮಾಡಿದೆ. ಮುಂದಿನ ದಿನಗಳ ಭವಿಷ್ಯ ಏನು, ಮುಂದಿನ ದಿನಗಳಲ್ಲಿ ನಮ್ಮ ಪಾಳೆ ಇದೆ, ನಮ್ಮ ಅವಧಿ ಇದೆ. ಅದಕ್ಕೋಸ್ಕರವಾಗಿ ನಮ್ಮ ಸರ್ಕಾರ ಬಂದ ನಂತರ ಒಂದು ಮಾತು ಸ್ಪಷ್ಟನೆಯನ್ನು ಕೊಡ್ರಿ, ಭಗವಂತ ಚಾಮುಂಡೇಶ್ವರಿ ತಾಯಿ ನಿಮಗೆ ಶಕ್ತಿ ಕೊಡ್ತಾಳೆ. ಶಕ್ತಿ ಕೊಟ್ಟಿದ್ದ ದಿನ ಹಿಂದೂ ಪರ ಕಾರ್ಯಕರ್ತರ ಮೇಲಿದ್ದಂತ ಎಲ್ಲ ಕೇಸುಗಳನ್ನು ಅದನ್ನು ತೆಗೆದುಹಾಕಬೇಕು ಅಂತ ಒತ್ತಾಯ ಮಾಡ್ತೀನಿ. ಇವತ್ತು ಗೃಹ ಮಂತ್ರಿಗಳು, ಮುಖ್ಯಮಂತ್ರಿಗಳು ಯಾವುದೇ ರೀತಿಯಲ್ಲಿ ಜನರ ರೆಸ್ಪಾನ್ಸ್ ಅಂತ ಕೆಲಸ ಮಾಡ್ತಾ ಇಲ್ಲ. 2014ರಲ್ಲಿ ಯಾವ ರೀತಿ ಆಕ್ಸಿಡೆಂಟಲಿ ಪ್ರೈಮ್ ಮಿನಿಸ್ಟರ್ ಆದಂತರು ಮನಮೋಹನ್ ಸಿಂಗ್ ಅವರು, ಅದೇ ರೀತಿಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಕೂಡ ಆಕ್ಸಿಡೆಂಟಲಿ ಇವತ್ತು ಹೋಮ ಮಂತ್ರಿಗಳು ಅಂದ್ರೆ ಗೃಹ ಮಂತ್ರಿಗಳು ಆಗಿದಾರ. ಈ ಗೃಹ ಮಂತ್ರಿಗಳಾದಂತವ್ರು ಎಲ್ಲೇ ಹೋಗ್ಲಿ ಒತ್ತು ನೀವು ನೋಡ್ತಾ ಇರ್ಬೋದು, ಉಡುಪಿ ಶೌಚಾಲಯದಲ್ಲಿ ಎಲ್ಲ ಒಂದು ಕಡೆ ವಿಡಿಯೋ ಮಾಡ್ತಾ ಇದ್ದಾರೆ ಅಂತ ಅವ್ರು ಹೇಳಿದಂತ ಮಾತೇನೆ ಮಕ್ಕಳ ಆಟ. ಇವತ್ತು ಗಣಪತಿ ಇವತ್ತು ಸಾಕಷ್ಟು ಕಡೆ ಅತ್ಯಾಚಾರಗಳಾಗ್ತಾ ಇದೆ, ಅನಾಚಾರಗಳಾಗ್ತಾ ಇದೆ, ಅದು ಮಾಮೂಲಿಯಪ್ಪ ನಡೀತಿರ್ತಾವ ಅನ್ನಂತ ಮಾತನ್ನು ಮಾತಾಡ್ತಾರ. ಅದಕ್ಕೋಸ್ಕರವಾಗಿ ಮುಂದಿನ ದಿನಗಳಲ್ಲಿ ಎಲ್ಲದಕ್ಕೂ ಕೂಡ ಎಲ್ಲ ಒಂದು ಕಡೆ ಕೊನೆಗಾಡಬೇಕು. ಅದ್ರಿಗಿನ ಅದು ಭಾರತೀಯ ಜನತಾ ಪಾರ್ಟಿ ಅಧಿಕಾರ ಬಂದಂತ ಟೈಮಲ್ಲಿ ಎಲ್ಲವನ್ನು ಕೂಡ ಮಾಡಂತ ಕೆಲಸ ಮಾಡಬೇಕು. ಮಳೆ ಬರ್ತಾ ಇದೆ, ಸಮಯ ಕೂಡ ಬಹಳಷ್ಟು ಆಗ್ತಾ ಇದೆ. ಅದಕ್ಕೋಸ್ಕರವಾಗಿ ಮುಂದಿನ ದಿನಗಳಲ್ಲಿ ಸಮಯ ಬಂದಂತ ಟೈಮಲ್ಲಿ ಎಲ್ಲಾ ವಿಚಾರಗಳನ್ನು ಮಾತಾಡುವಂತ ಕೆಲಸ ಮಾಡ್ತೀರಿ. ಯಾವ್ದೊಬ್ಬ ಕಾರ್ಯಕರ್ತರು ಆತ್ಮಹತ್ಯೆಯನ್ನು ಮಾಡ್ಕೊಳಕ್ ಹೋಗ್ಬೇಡ್ರಿ.
ಕಾಂಗ್ರೆಸ್ಸಿನ ಗೊಡ್ಡ ಬೇದಿಕೆರೆ ಎದುರಕ್ಕೆ ಹೋಗ್ಬೇಡ್ರಿ, ನಿಮ್ಮ ಜೊತೆಲಿ ನಾವಿರ್ತೀವಿ, ಮುಂದಿನ ದಿನಗಳಲ್ಲಿ ನಿಮ್ ರಕ್ಷಣೆ ಮಾಡುವಂತ ಕೆಲಸ ಭಾರತೀಯ ಜನತಾ ಪಾರ್ಟಿ ಮಾಡುತ್ತೆ ಅನ್ನಂತ ಮಾತುಗಳನ್ನು ಹೇಳ್ತಾ ನನ್ನ ಮಾತುಗಳು ಮುಕ್ತಾಯ ಮಾಡ್ತಾ ಇದ್ದೀನಿ. ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಗೌರವಾನ್ವಿತ ರಾಜ್ಯಾಧ್ಯಕ್ಷರೇ, ವೇದಿಕೆ ಮೇಲಿರುವಂತಹ ಹಿರಿಯರಾದಂತಹ ಸದಾನಂದ ಗೌಡ್ರೆ, ಎಲ್ಲ ಶಾಸಕ ಸ್ನೇಹಿತರೆ, ಸಂಸದರೇ, ಪದಾಧಿಕಾರಿಗಳೇ, ಆತ್ಮೀಯ ಬಂಧುಗಳೇ, ಕಳೆದ 3 ದಿನಗಳಿಂದ ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರವನ್ನು ನಡೆಸ್ತಾ ಇರುವಂತಹ ಸಿದ್ದರಾಮಯ್ಯ ಸರ್ಕಾರದ ದುರಾಡಳಿತವನ್ನು ಖಂಡಿಸಿ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ 3 ಹಂತಗಳಲ್ಲಿ ಜನಾಕ್ರೋಶ ಯಾತ್ರೆ ನಡೀತಾ ಇದೆ. ಮೊದಲ ಹಂತದ ಯಾತ್ರೆ ಮೈಸೂರಿನಿಂದ ಮೊನ್ನೆಯಿಂದ ಪ್ರಾರಂಭ ಆಗಿದೆ. ನಾನು ಎಲ್ಲ ವಿಷಯಗಳನ್ನು ಉಲ್ಲೇಖ ಮಾಡಲಿಕ್ಕೆ ಹೋಗೋದಿಲ್ಲ. ಕಳೆದ 2 ವರ್ಷದ ಅವಧಿಯಲ್ಲಿ ಕರ್ನಾಟಕದಲ್ಲಿ ಆಡಳಿತವನ್ನು ನಡೆಸ್ತಾ ಇರುವಂತಹ ಸಿದ್ದರಾಮಯ್ಯ ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಯಾವ ರೀತಿಯಾದಂತಹ ಆಡಳಿತವನ್ನು ನಡೆಸ್ತಾ ಇದೆ ಅನ್ನುವಂಥದ್ದನ್ನ ಕರಾವಳಿಯ ಜನರಿಗೆ ನಮಗೆ ಬಹಳ ಸ್ಪಷ್ಟತೆ ಇದೆ. ಬಿಜೆಪಿ ಅಧಿಕಾರದ ಅವಧಿಯಲ್ಲಿ ಕರಾವಳಿಯ ಜಿಲ್ಲೆಗಳಲ್ಲಿ ಯಾವ ರೀತಿಯಾದಂತಹ ಅಭಿವೃದ್ಧಿಗಳಾಗಿತ್ತು, ಈಗ ಕಳೆದ 2 ವರ್ಷಗಳ ಅವಧಿಯಲ್ಲಿ ಅಭಿವೃದ್ಧಿ ಅನ್ನುವಂಥದ್ದು ಕನಸು ಅನ್ನುವಷ್ಟರ ಮಟ್ಟಿಗೆ ಕರಾವಳಿ ಜಿಲ್ಲೆಗಳನ್ನ ಈ ರಾಜ್ಯ ಸರ್ಕಾರ ಅವಗಣನೆಯನ್ನ ಮಾಡಿರುವುದನ್ನು ನಾವು ಕಂಡಿದ್ದೇವೆ. ಇದರ ಜೊತೆಯಲ್ಲಿ ಕಳೆದ ಬಾರಿಯ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಟಿಪ್ಪು ಜಯಂತಿಯ ಆಚರಣೆ, ಶಾದಿ ಭಾಗ್ಯದ ಯೋಜನೆ, ಸರಣಿ ರೂಪದಲ್ಲಿ ಹಿಂದೂ ಕಾರ್ಯಕರ್ತರ ಹತ್ಯೆಗಳು ಇವೆಲ್ಲವೂ ಕೂಡ ಹಿಂದಿನ ಸಿದ್ದರಾಮಯ್ಯನವರ ಸರ್ಕಾರದ 5 ವರ್ಷದ ಆಡಳಿತದಲ್ಲಿ ನಡೆದಿತ್ತು. ಈಗ ಮತ್ತೆ 2 ವರ್ಷದ ಅವಧಿಯಲ್ಲಿ ಮುಸಲ್ಮಾನರಿಗೆ 4% ಮೀಸಲಾತಿಯನ್ನ ಗುತ್ತಿಗೆಯಲ್ಲಿ ಕೊಡೋದ್ರ ಮುಖಾಂತರ ಸಂವಿಧಾನ ವಿರೋಧಿಯಾದಂತಹ ನೀತಿಯನ್ನ ಸಿದ್ದರಾಮಯ್ಯ ಸರ್ಕಾರ ಇವತ್ತು ತೆಗೆದುಕೊಂಡಿದೆ. ದೇಶದ ಯಾವುದೇ ರಾಜ್ಯಗಳಲ್ಲಿ ಕಾಂಟ್ರಾಕ್ಟ್ಗಳಲ್ಲಿ ಗುತ್ತಿಗೆಗಳಲ್ಲಿ ಮುಸಲ್ಮಾನರಿಗೆ ಮೀಸಲಾತಿಯನ್ನು ಕೊಟ್ಟಂತ ಉದಾಹರಣೆ ಕರ್ನಾಟಕದ ಯಾವುದೇ ರಾಜ್ಯದಲ್ಲಿ ಇಲ್ಲ. ಧರ್ಮಾಧಾರಿತವಾದಂತಹ ಮೀಸಲಾತಿಯನ್ನ ಕೊಡ್ಲಿಕ್ಕೆ ಆಗೋದಿಲ್ಲ ಅಂತೇಳಿ ಸಂವಿಧಾನ ಸ್ಪಷ್ಟವಾಗಿ ಹೇಳಿದ್ರು ಕೂಡ ಮುಸಲ್ಮಾನರನ್ನ ಓಲೈಕೆ ಮಾಡಬೇಕು ಅನ್ನುವಂತ ಏಕೈಕ ಕಾರಣದಿಂದ 4% ಮೀಸಲಾತಿಯನ್ನ ಇವತ್ತು ಸರ್ಕಾರ ಕೊಟ್ಟಿದೆ. ನಾನು ಅನ್ಕೊಳ್ತೇನೆ, ಸಿದ್ದರಾಮಯ್ಯ ಸರ್ಕಾರ ಅಧಿಕಾರಕ್ಕೆ ಬಂದಂತ ಎಲ್ಲ ಸಂದರ್ಭಗಳಲ್ಲಿ ಹಿಂದೂಗಳನ್ನ ಬಹಳ ದೊಡ್ಡ ಪ್ರಮಾಣದಲ್ಲಿ ಅವಹೇಳನ ಮಾಡ್ತಾ ಮುಸಲ್ಮಾನರನ್ನ ಓಲೈಕೆಯನ್ನು ಮಾಡುವಂತ ಎಲ್ಲ ರೀತಿಯಾದಂತಹ ಕೆಲಸ ಕಾರ್ಯಗಳನ್ನ ಈ ಸರ್ಕಾರ ಮಾಡ್ತಾ ಬಂದಿದೆ. ಕಳೆದ ಬಾರಿ ಲೋಕಸಭಾ ಚುನಾವಣೆಗಳು ನಡೆದಾಗ ನಮಗೆ ಗೊತ್ತಿದೆ, ಹನುಮಾನ್ ಜಯಂತಿಯ ಸಂದರ್ಭದಲ್ಲಿ ಹನುಮಾನ್ ಚಾಲೀಸವನ್ನ ಯಾರೋ ಬೆಂಗಳೂರಿನ ಫುಟ್ಪಾತ್ ನಲ್ಲಿ ಒಬ್ಬ ಕಾರ್ಡ್ಗಳನ್ನು ಹಾಕೊಂಡು ಹೇಳ್ದ ಅಂತಂದಾಗ ಆತನ ಅಂಗಡಿಗಳ ಮೇಲೆ ದಾಳಿಗಳನ್ನ ಈ ಸರ್ಕಾರ ಮಾಡಿತ್ತು. ಇವತ್ತು ಮುಸಲ್ಮಾನರು ರಸ್ತೆಗಳಲ್ಲಿ ಮಾರಕಾಸ್ತ್ರಗಳನ್ನ ಇಟ್ಕೊಂಡು ವೀಲಿಂಗ್ಗಳನ್ನ ಸ್ಟೈಲ್ಗಳನ್ನ ಮಾಡ್ಕೊಂಡು ಹೋಗಿದ್ರು ಕೂಡ ಈ ಸರ್ಕಾರ ಮಾತಾಡ್ತಾ ಇಲ್ಲ. ಬೆಂಗಳೂರಿನಲ್ಲಿ ಹಿಂದೂ ಹೆಣ್ಣು ಮಗಳ ಮೇಲೆ ಮೊನ್ನೆ ರಾತ್ರೋರಾತ್ರಿ ಕೈ ಹಾಕಿದಾಗ ಈ ರಾಜ್ಯದ ಹೋಮ್ ಮಿನಿಸ್ಟರ್ ಹೇಳ್ತಾರೆ, ಇಂಥ ದೊಡ್ಡ ಸಿಟಿನಲ್ಲಿ ಇಂಥ ಘಟನೆಗಳು ಸಾಮಾನ್ಯ ಅಂತೇಳಿ ಮಾನ್ಯ ಗೃಹ ಸಚಿವರು ಹೇಳ್ತಾರೆ ಅಂತಂದ್ರೆ ಈ ಸರ್ಕಾರ ಯಾವ ರೀತಿ ಬೆತ್ತಲಾಗಿದೆ ಅಂತ ಗೊತ್ತಾಗ್ತಾ ಇದೆ. ಮುಸಲ್ಮಾನರನ್ನ ಓಲೈಕೆ ಮಾಡುವಂತ ನಿಟ್ಟಿನಲ್ಲಿ ಯಾವುದೇ ರೀತಿಯಾದಂತಹ ಕ್ರಮಗಳಿಗೆ ನಾನು ಮುಂದೆ ಇದ್ದೇನೆ ಅಂತೇಳಿ ಈ ಸರ್ಕಾರ ಇವತ್ತು ಹೇಳ್ತಾ ಇದೆ. ನಮ್ಮ ಜಿಲ್ಲೆಯಲ್ಲಿ ಭರತ್ ಮೇಲೆ, ವೇದವ್ಯಾಸ ಮೇಲೆ, ಹರೀಶ್ ಪೂಂಜಾ ಮೇಲೆ, ಉಮಾನಾಥ್ರ ಮೇಲೆ ಎಲ್ಲ ಶಾಸಕರುಗಳ ಮೇಲೆ ಕೇಸುಗಳನ್ನ ಈ ಸರ್ಕಾರ ಇವತ್ತು ದಾಖಲಿಸ್ತಾ ಇದೆ. ಕಾರ್ಯಕರ್ತರ ಮೇಲೆ ಎಲ್ಲ ಕಡೆಗಳಲ್ಲಿ ಸುಳ್ಳು ಕೇಸುಗಳನ್ನು ಹಾಕೊಳ್ತಾ ಇದ್ದಾರೆ. ಪೊಲೀಸರಿಗೆ ಅನಿಸ್ತಾ ಇದೆ ಈ ಸರ್ಕಾರ ಶಾಶ್ವತ ಅಂತೇಳಿ ನೀವು ಅಂದ್ಕೊಂಡಿದ್ದೀರಿ. ಮುಂದಿನ 3 ವರ್ಷದಲ್ಲಿ ಕರ್ನಾಟಕದಲ್ಲಿ ಮತ್ತೆ ಬಿಜೆಪಿ ಸರ್ಕಾರ ಬರುತ್ತೆ. ಯಾವ ರೀತಿಯಾದಂತ ಪ್ರಕರಣಗಳು ಕರ್ನಾಟಕದಲ್ಲಿ ಆಗಿದೆ ಅನ್ನೋದನ್ನ ನಾವು ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಮುಸಲ್ಮಾನರನ್ನ ಓಲೈಕೆ ಮಾಡಬೇಕು ಅನ್ನುವ ಕಾರಣಕ್ಕೋಸ್ಕರ 4% ಮೀಸಲಾತಿಯನ್ನು ಕೊಡ್ತೀರಿ. ಹೇಗೆ ಬೇಕಾದ್ರೂ ಮುಸಲ್ಮಾನರ ರಸ್ತೆಗಳಲ್ಲಿ ಓಡಾಡಬಹುದು ಅಂತೇಳಿ ಈ ಸರ್ಕಾರ ಗ್ರೀನ್ ಸಿಗ್ನಲ್ಗಳನ್ನು ಕೊಡುತ್ತೆ. 50,000 ಬೆಲೆ ಏರಿಕೆಯ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಯಾವ ಪ್ರಮಾಣದ ಬೆಲೆ ಏರಿಕೆ? 48ಕ್ಕೂ ಹೆಚ್ಚು ವಸ್ತುಗಳ ಮೇಲೆ ಇವತ್ತು ಬೆಲೆ ಏರಿಕೆಯನ್ನ ಈ ಸರ್ಕಾರ ಇವತ್ತು ಮಾಡಿದೆ. ಹಾಲಿನ ಬೆಲೆ 3 ಬಾರಿ ಬೆಲೆ ಏರಿಕೆಯನ್ನು ಮಾಡಿತು. ಪೆಟ್ರೋಲ್ ಡೀಸೆಲಿನ ಮೇಲೆ ಬೆಲೆ ಏರಿಕೆಯನ್ನು ಜಾಸ್ತಿ ಮಾಡಿದ್ರು. ರೆವಿನ್ಯೂ ಇಲಾಖೆ ಎಲ್ಲ ದಾಖಲಾತಿಗಳು
ಜಾಸ್ತಿ ಮಾಡೋದ್ರ ಮುಖಾಂತರ ಜನಸಾಮಾನ್ಯರ ಬದುಕದಲ್ಲೇ ಇರಲಿಕ್ಕೆ ಸಾಧ್ಯ ಆಗದಲ್ಲೇ ಇರುವಂತ ಪರಿಸ್ಥಿತಿಯನ್ನ ಈ ಸರ್ಕಾರ ಇವತ್ತು ತಂದೊಡ್ಡಿದೆ ಬಂಧುಗಳೇ. ಈ ಹಿನ್ನೆಲೆಯಲ್ಲಿ ಜನಾಕ್ರೋಶ ಯಾತ್ರೆ ರಾಜ್ಯದ ಜನರನ್ನ ಜಾಗೃತಗೊಳಿಸಬೇಕು. 5 ಗ್ಯಾರಂಟಿಗಳನ್ನ ಕೊಟ್ಟು ಅಭಿವೃದ್ಧಿಗಳನ್ನ ಮಾಡೋದಿಲ್ಲ. ಗ್ಯಾರಂಟಿ ಯೋಜನೆಗಳಿಗೆ ಜನರ ತೆರಿಗೆಯ ಜೊತೆನಲ್ಲಿ ಬೆಲೆ ಏರಿಕೆಯನ್ನು ಮಾಡಿ ಹಣ ಸಂಗ್ರಹವನ್ನು ಮಾಡ್ತೇವೆ ಎನ್ನುವಂತ ಮನೋಭಾವನೆಯನ್ನು ಈ ಸರ್ಕಾರ ಇವತ್ತೇನು ಇಟ್ಕೊಂಡಿದೆ. ಇದರ ವಿರುದ್ಧ ಈ ಜನಾಕ್ರೋಶ ಯಾತ್ರೆ ಇವತ್ತು ನಡೀತಾ ಇದೆ. ಮುಂದಿನ 15 ದಿನಗಳ ಕಾಲ 2-3 ಹಂತಗಳಲ್ಲಿ ನಡೆಯುವಂತ ಈ ಜನಾಕ್ರೋಶ ಯಾತ್ರೆಗೆ ನಾವೆಲ್ಲರೂ ಕೂಡ ಬೆಂಬಲವನ್ನು ಕೊಡೋಣ. ಮುಂದಿನ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತಿ ಚುನಾವಣೆಯ ಸಂದರ್ಭದಲ್ಲಿ ನಮ್ಮ ಗ್ರಾಮಗಳಲ್ಲಿ ರಾಜ್ಯ ಸರ್ಕಾರದ ಈ ಜನವಿರೋಧಿ ನೀತಿಯನ್ನ ಪರಿಣಾಮಕಾರಿಯಾಗಿ ಜನರಿಗೆ ತಿಳಿಸೋಣ ಅನ್ನುವಂತ ವಿನಂತಿಯನ್ನು ಮಾಡಿ ಬಂದಂತ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ನಮಸ್ಕಾರ. ಜಿಲ್ಲಾ ಬಿಜೆಪಿ ಅಧ್ಯಕ್ಷರು ಸತೀಶ್ ಕುಂಪಲ ಪ್ರತಿಭಟನಾ ಗುರ್ಕಾರ್ನ ವಹಿಸೊಂದು ಎತ್ಕೊಂಡಿರು. ಶಾಸಕರು ವೇದವ್ಯಾಸ್ ಕಾಮತ್, ಡಾಕ್ಟರ್ ಭರತ್ ಶೆಟ್ಟಿ, ಉಮನಾಥ್ ಕೋಟ್ಯಾನ್, ರಾಜೇಶ್ ನಾಯಕ್, ಹರೀಶ್ ಪುಂಜಾ, ಭಾಗೀರಥಿ ಮುರುಳ್ಯ, ವಿಧಾನ ಪರಿಷತ್ ಸದಸ್ಯರು ಕಿಶೋರ್ ಕುಮಾರ್, ಮಾಜಿ ಶಾಸಕರು ಎನ್ ಯೋಗೀಶ್ ಭಟ್, ಎಸ್ ಅಂಗಾರ, ಸಂಜೀವ ಮಠಂದೂರು, ಪ್ರೀತಂ ಗೌಡ, ಉದಯ್ ಕುಮಾರ್, ಸಿಮೆಂಟ್ ಮಂಜು, ರವಿಕುಮಾರ್, ಮುನಿಸ್ವಾಮಿ ಇಂಚಿತಿ ಪ್ರಮುಖರು ಕಾರ್ಯಕ್ರಮದ ಪಾಲ್ಪಡೆದಿದ್ದರು.